ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಈ ವಿಚಾರವಾಗಿ ನಾವು ಒಂದು ಸರಣಿ ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ವಿ4 ಅದೊಂದು ಕಾಳಜಿ ಅಂದರೆ ಜನರಿಗೆ, ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ, ಶಿಕ್ಷಕರಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಗೂ ಕೂಡ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತೆ, ಅದು ಮಂಡಿಸ್ತಾ ಇರುವಂಥ ಹೊಸ ವಿಚಾರಗಳು, ಪ್ರಸ್ತಾಪಗಳು, ಅದು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದ ತನಕ ಏನೆಲ್ಲ ವಿಚಾರಗಳನ್ನು ಅದು ಮಾತಾಡುತ್ತೆ, ಯಾವೆಲ್ಲ ಸುಧಾರಣೆಗಳನ್ನು ತಂದಿದೆ, ಮತ್ತು ಹಳೆಯ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಈ ಹೊಸ ಶಿಕ್ಷಣ ನೀತಿಗೂ ಅದರಲ್ಲಿರುವಂಥ ಭಿನ್ನತೆಗಳು ಮತ್ತು ಮಾಡಿಕೊಂಡಿರುವಂಥ ಸುಧಾರಣೆಗಳು ಎಲ್ಲ ವಿಚಾರವಾಗಿ ನಾವು ವಿ4 ನ್ಯೂಸ್ ವತಿಯಿಂದ ಪ್ರತಿ ವಾರ ಅದರ ಬಗ್ಗೆ ಬೇರೆ ಬೇರೆ ಉನ್ನತ ಕ್ಷೇತ್ರದವರು, ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಂಶೋಧನಾ ವಲಯದಿಂದ ಎಲ್ಲ ಅನೇಕ ತಜ್ಞರುಗಳು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಸೊ ಆ ಒಂದು ಮೊದಲ ಸರಣಿಯನ್ನು ಇವತ್ತು ಆರಂಭಿಸ್ತಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಭಾಗವಹಿಸಿದ್ದಾರೆ. ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರ ಪೂಜಾರಿ, ನಮಸ್ಕಾರ. ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಅವರು ಕನ್ನಡ ಸಾಹಿತ್ಯ, ಜನಪದ, ಪರಿಸರ, ಮುಖ್ಯವಾಗಿ ವಾಣಿಜ್ಯ ವಿಚಾರಗಳು, ಎಕನಾಮಿಕ್ಸ್, ಅರ್ಥಶಾಸ್ತ್ರ ವಿಚಾರ ಬಗ್ಗೆ ತುಂಬ ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡುವಂಥ ಅಪರೂಪದ ಕನ್ನಡದ ಚಿಂತಕರು. ಸೊ ಅವರು ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿ NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರವಾಗಿ ಆರಂಭಿಕವಾಗಿ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ನಂತರ ಈ ಸರಣಿ ಮತ್ತೆ ಮುಂದುವರಿತದೆ. ಇವತ್ತು ನಾನು ಅವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಹೊಸ ಈ ಶಿಕ್ಷಣ ನೀತಿಯ ಒಂದು ಮೇಲ್ನೋಟದ ವಿಚಾರಗಳನ್ನು ನಾವಿವತ್ತು ಮಾತಾಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಳೆಯ ಶಿಕ್ಷಣ ನೀತಿ ಯಾವ ರೀತಿ ಇತ್ತು, ಯಾಕಂತ ಹೇಳಿದ್ರೆ ಹೊಸ ಶಿಕ್ಷಣ ನೀತಿ ಬಗ್ಗೆ ಮಾತನಾಡುವಾಗ ಹಳೆಯದು ಯಾವ ರೀತಿ ಇತ್ತು, ಮತ್ತೆ ಹಳೆಯದನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆಗಳು, ಅಥವಾ ಹಳೆಯದರಲ್ಲಿದ್ದ ಅದನ್ನು ಸುಧಾರಣೆ ಮಾಡಬೇಕಾದ ಅಥವಾ ಅದರಲ್ಲಿ ಬದಲಾವಣೆ ಯಾವ ರೀತಿ ಕಂಡುಕೊಳ್ಳಬೇಕಾಗಿತ್ತು, ಈ ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಳೋದು ತುಂಬ ಬಹುಮುಖ್ಯವಾದ ವಿಚಾರ ಆಗ್ತದೆ. ಸೊ ಹಾಗಾಗಿ ನಾನು ಚಂದ್ರ ಪೂಜಾರಿ ಅವರನ್ನು ಮಾತನಾಡಿಸುವ ಸಂದರ್ಭದಲ್ಲಿ ಹಳೆಯ ಶಿಕ್ಷಣ ನೀತಿಯಿಂದ ಆರಂಭಿಸಿ ಇವತ್ತಿನ ಹೊಸ ಶಿಕ್ಷಣ ನೀತಿಯ ತನಕ ಈ ಒಂದು ಚರ್ಚೆಯನ್ನು, ಸಂವಾದವನ್ನು ತಗೊಂಡು ಹೋಗ್ತೇನೆ. ಈಗ ನಾನು ಚಂದ್ರ ಪೂಜಾರಿ ಅವರೇ, ನಾನು ಆರಂಭದಲ್ಲಿ ನಿಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಕೇಳುವಂಥದ್ದು, ನಮ್ಮ ಈಗ ಈ ಹಳೆಯ ಶಿಕ್ಷಣ ನೀತಿ ಅದರ ಸ್ವರೂಪ ಅಥವಾ ಅದು ಯಾವ ರೀತಿ ಇತ್ತು, ಅಥವಾ ಯಾಕೆ ಹೊಸ ಒಂದು ಶಿಕ್ಷಣ ನೀತಿ ಬರಬೇಕಾಯಿತು ಅನ್ನುವಂಥ ಒಂದು ಮೂಲಭೂತವಾದಂಥ ಪ್ರಶ್ನೆ. ಅದು ಆ್ಯಕ್ಚುಲಿ ನಾವು ಒಂದು ಹೊಸ ನೀತಿ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಹಳೆದ್ರಲ್ಲೇನೋ ಸಮಸ್ಯೆ ಇದೆ ಅಂತ, ಇಲ್ಲಾದ್ರೂ ಒಂದು ಹೊಸ ನೀತಿ ಅಗತ್ಯ ಇರುವುದಿಲ್ಲ. ಸೊ ಮುಖ್ಯವಾಗಿ ನಾವು ಹಳೆಯ ಶಿಕ್ಷಣ ನೀತಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ಮೊದಲು ನೋಡಬೇಕಾಗಿದೆ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಅಂದ್ರೆ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಪಾಠ ಮಾಡಬೇಕು ಅಂತ ಹೇಳಿ, ಮಾತೃಭಾಷೆಯಲ್ಲಿ ಮಾಡಬೇಕಾ ಅಥವಾ ಇಂಗ್ಲಿಷ್, ಕನ್ನಡವ, ಹಿಂದಿಯ ಅಂತ ಹೇಳಿ. ಅಂದ್ರೆ ಈಗ ಒಂದು ತ್ರಿಭಾಷಾ ಸೂತ್ರ ಇದೆ. ಸೊ ಅದನ್ನೇ ಮುಂದುವರಿಸಬೇಕಾ, ಬೇರೆ ಭಾಷೆಯ ಪ್ರಶ್ನೆ. ಅಂದ್ರೆ ಈಗ ಅದಿದ್ರೂ ಕೂಡ ನಮ್ಮಲ್ಲಿ ತುಂಬಾ ಜನ ಏನು ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆ, ಮತ್ತೆ ಹಿಂದಿ ರಾಷ್ಟ್ರೀಯ ಭಾಷೆ, ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ. ಸೊ ಇದು ತ್ರಿಭಾಷಾ ಸೂತ್ರ ಇರುವುದೀಗ. ಹಾಗಾಗಿ ಬಟ್ ಈಗ ಇದರ ಮಧ್ಯೆ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಎರಡನೇದ್ದು ಸಮಸ್ಯೆ ಈಗ ಇರುವುದೇನು ಅಂತ ಹೇಳಿದ್ರೆ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್. ಶಿಕ್ಷಣದ ವ್ಯಾಪಾರೀಕರಣ ಅಂತ ಶಬ್ದಕ್ಕಿಂತ ಹೆಚ್ಚಾಗಿ ವ್ಯಾಪಾರೀಕರಣ ಅದೊಂದು ದೊಡ್ಡ ಬಿಸಿನೆಸ್ ಆಗಿದೆ ಈಗ. ಆದ್ರೆ ಆಲ್ಮೋಸ್ಟ್ ಎಲ್ಲಿಂದ ಅಂತ ಹೇಳಿ ಪ್ರೈಮರಿ ಶಾಲೆಯಿಂದ, ಖಾಲಿ ಮೆಡಿಕಲ್ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಪ್ರೈಮರಿ ಜನರಲ್ ಎಲ್ಲವೂ ವ್ಯಾಪಾರೀಕರಣ ಆಗಿದೆ. ಇದೊಂದು ಮೇಜರ್ ಏನಾದ ಪ್ರಾಬ್ಲಮ್. ಮೂರನೇ ಸಮಸ್ಯೆ ಪ್ರೈಮರಿ ಎಜುಕೇಶನ್. ಅದು ಯಾಕಂದ್ರೆ ಸಾಮಾನ್ಯ ಸಣ್ಣ ಮಟ್ಟದ ಪಟ್ಟಣ ಪೇಟೆಗಳಲ್ಲಿರುವವರಿಗಿಂತಲೂ ಈ ಮೆಟ್ರೋ ನಗರದಲ್ಲಿರುವವರ ಕತೆ ಅದು ಆಲ್ಮೋಸ್ಟ್ ಒಂದು 25-30% ಇವನ್ ಲೋವರ್ ಎಜುಕೇಶನ್ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ, ಅಷ್ಟಿದೆ. ನೆಕ್ಸ್ಟ್ ಶಿಕ್ಷಣ ಮತ್ತು ಉದ್ಯೋಗದ ಸಂಬಂಧದ ಪ್ರಶ್ನೆ. ಸೊ
ಸೊ ಇದು ಕೂಡ ಹೇಗೆ ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ, ಶಿಕ್ಷಣ ಪಡೆದವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಥವಾ ಅವರ ಶಿಕ್ಷಣಕ್ಕೂ ಉದ್ಯೋಗಕ್ಕೆ ಸಂಬಂಧ ಇಲ್ಲ ಅನ್ನುವಂಥದ್ದು ಭಾರಿ ದೊಡ್ಡ ಒಂದು ವಿಚಾರ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಅದು ಬರೀ ಚರ್ಚೆ ಮಾತ್ರ ಅಲ್ಲ, ಅದು ವಿದ್ಯಾರ್ಥಿಗಳ ಒಂದು ಅನುಭವ ಕೂಡ ಆಗ್ತಾ ಉಂಟು. ಅಯ್ಯೋ, ನಾನು ಕಲಿತದ್ದೇನೋ ಉದ್ಯೋಗ ಮಾಡುವುದೇನೋ, ಅಥವಾ ನಾನು ಈ ಕಲಿತ ವಿಚಾರಕ್ಕೆ ಸಂಬಂಧಪಟ್ಟ ಉದ್ಯೋಗ ಉಂಟೋ ಇಲ್ವಾ? ಎರಡು, ಒಂದು ಕಡೆಯಿಂದ ಇವ್ರದ್ದು ಸ್ಟೂಡೆಂಟ್ ಕಡೆಯಿಂದ, ಮತ್ತೊಂದು ಯಾರು ಅವರನ್ನು ಉದ್ಯೋಗ ಕಂಪನಿಗಳೆಲ್ಲ ಅವರನ್ನು ನೇಮಕ ಮಾಡುವಾಗ ಅವ್ರದ್ದು ಕೂಡ ಇದೆ ಆಕ್ಷೇಪ. ಏನು ಅಂತ ನೀವೇನು ಹೇಳಿಕೊಡ್ತೀರ ಅದು ನಮಗೇನು ಉಪಯೋಗ ಇಲ್ಲ, ಪುನಃ ಅವ್ರನ್ನ ಓರಿಯೆಂಟ್ ಮಾಡಬೇಕು ಅಂತ. ಉದ್ಯೋಗದ ಪ್ರಶ್ನೆ ಬಹುತೇಕ ಸಂದರ್ಭದಲ್ಲಿ ಆಗುದು ಶಿಕ್ಷಣ ಪಡೆದವರ ಉದ್ಯೋಗದ ಬಗ್ಗೆ, ಬಟ್ ಶಿಕ್ಷಣ ಕೊಡೋರ ಉದ್ಯೋಗದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅದು. ಶಿಕ್ಷಣ ಕೊಡುವವರ ಉದ್ಯೋಗದ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ, ತೀರಾ ಕಡಿಮೆ. ಅಂದ್ರೆ ಈಗ ಇರುವ ನೀತಿಯಲ್ಲೂ ಇಲ್ಲ ಅದರ ಬಗ್ಗೆ ಚರ್ಚೆ. ಮತ್ತೊಂದು ಈಗ ಇರುವ ನೀತಿ ಕೂಡ ಶಿಕ್ಷಣ ಕೊಡುವವರ ಬಗ್ಗೆ ತುಂಬಾ ಮಾತಾಡೋದಿಲ್ಲ. ಈಗಿನ ನೀತಿ ಸಮಸ್ಯೆನೇ ಹೇಳ್ತಾ ಇರೋದು ನಾನು. ನಾಲ್ಕನೇದಾಗಿ ಹಣಕಾಸು ಇನ್ವೆಸ್ಟ್ಮೆಂಟ್. ಅಂದ್ರೆ ಮೊದಲಿಂದೇ ನಾವು ಹೇಳ್ತಾ ಇದ್ದಾರೆ, ಫಸ್ಟ್ ಎಜುಕೇಶನ್ ಪಾಲಿಸಿ 1968 ಅಲ್ಲಿ ಬಂತು. ಅಲ್ಲಿಂದಲೇ ನಮ್ಮ GDP 6% ಇನ್ವೆಸ್ಟ್ ಮಾಡಬೇಕು ಅಂತಿದೆ ಶಿಕ್ಷಣದ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಅದು ಯಾವತ್ತೂ ಕೂಡ 3-4 ಮೇಲೆ ಹೋಗ್ಲಿಲ್ಲ. ಸೊ 1986 ಅಲ್ಲಿ ಸೆಕೆಂಡ್ ಪಾಲಿಸಿ ಬಂತು, ಈಗ ಥರ್ಡ್ ಪಾಲಿಸಿ ಇದೆ. ಇವರು ಕೂಡ 6% ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು ಅದೇನಾಗ್ತಾ ಇದೆ ಅಂತೇಳಿ. ಇನ್ವೆಸ್ಟ್ಮೆಂಟ್ ಇಸ್ ಎ ಮೇಜರ್ ಪ್ರಾಬ್ಲಮ್. ಈಗ ಎರಡನೇದ್ದು, ನಾಲ್ಕನೇ, ಐದನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಎನ್ರೋಲ್ಮೆಂಟ್ ಅಂದ್ರೆ ದಾಖಲೀಕರಣ. ಅಂದ್ರೆ ಪ್ರೈಮರಿ ಲೆವೆಲಲ್ಲಿ ಚೆನ್ನಾಗಿದೆ, 93% ಇದೆ. ಇವನ್ ಸೆಕೆಂಡರಿಯಲ್ಲಿ 75% ಇದೆ. ಬಟ್ ಹೈಯರ್ ಎಜುಕೇಶನ್ ಅಲ್ಲಿ ಆಲ್ಮೋಸ್ಟ್ 25-26% ಇದೆ. ಸೊ ಭಾರಿ ಕನಿಷ್ಠ ಎನ್ರೋಲ್ಮೆಂಟ್ ಇದೆ. ನಮ್ಮ ದೇಶದ ಬಹುಶಃ ಪರಿಸ್ಥಿತಿಗೆ ಒಂದು ಕೈಗನ್ನಡಿ ಅದು. ಪ್ರತಿ 100 ಜನ ಪ್ರೈಮರಿ ಶಾಲೆ ಸೇರಿದವರಲ್ಲಿ 25 ಜನ ಉನ್ನತ ಶಿಕ್ಷಣಕ್ಕೆ ಡಿಗ್ರಿ ಮತ್ತೆ ಮೇಲೆ ಓದ್ತಾ ಇರೋದು. ಅಂದ್ರೆ 75 ಜನ ಕೂಡ ಓದ್ತಾ ಇಲ್ಲ. ಸೊ ಅದೊಂದು ಹೇಗೆ ಎನ್ರೋಲ್ಮೆಂಟ್ ಅನ್ನು ಹೇಗೆ ಎನ್ಹಾನ್ಸ್ ಮಾಡೋದು ಅಂತ. ನೆಕ್ಸ್ಟ್ ಶಿಕ್ಷಣ, ಹೈಯರ್ ಎಜುಕೇಶನ್. ನಾನು ಆ್ಯಕ್ಚುಲಿ ಲೋವರ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ, ಹೈಯರ್ ಎಜುಕೇಷನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಈಗ ಏನಾಗಿದೆ ನೋಡಿ, ಮೇಜರ್ ಸ್ಟೇಕ್ ಹೋಲ್ಡರ್ ಶಿಕ್ಷಣದಲ್ಲಿ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್. ಇವರು ಈಗಿನ ಪಾಲಿಸಿಯಲ್ಲಿ ಕೂಡ ಇವ್ರದ್ದು ರೋಲೇ ಇಲ್ಲ. ನಮ್ಮ ಪಠ್ಯ ಹೇಗಿರಬೇಕು, ನಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ಅಂತ ಮಾತಾಡೋದ್ರಲ್ಲೂ ಹೊಸ ನೀತಿ ಏನು ಮಾಡ್ತದೆ ಅಂತ ಕೂಡ ಆಲೋಚನೆ ಮಾಡಬೇಕಾಗಿದೆ. ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ತಾ ಇದ್ದಾರೆ ಅಂತೇಳಿ. ಆ್ಯಂಡ್ ಕೊನೆಯದಾಗಿ ಮೌಲ್ಯದ ಪ್ರಶ್ನೆ. ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಏನೋ ಕಸುಬು ಪರಿಣಿತಿ ಕೊಡೋದಲ್ಲ, ಮಾತ್ರ ಹೇಳೋದಲ್ಲ. ಏನು ಮನುಷ್ಯ ಅವನು ಯಾವ ದೃಷ್ಟಿಕೋನ ರೂಢಿಸ್ಕೊಳ್ಬೇಕು ಬದುಕುವಾಗ. ಖಾಲಿ ನೀವು ಸ್ಕಿಲ್ ಅಂತ ಕೊಟ್ರೆ ನೀವು ಮೆಷಿನ್ ಅಥವಾ ರಾಕ್ಷಸನ್ನು ಪ್ರೊಡ್ಯೂಸ್ ಮಾಡ್ತೀರಿ. ಅದ್ರ ಜೊತೆ ಮೌಲ್ಯನೂ ಬೇಕಾಗ್ತದೆ. ದಿಸ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್. ಇದರ ಬಗ್ಗೆ ಐ ಥಿಂಕ್ ನಾವು ಡಿಟೇಲ್ ಆಗಿ ಚರ್ಚೆ ಮಾಡಬಹುದು. ಸರ್, ಈಗ ಚರ್ಚೆಯನ್ನು ಮುಂದುವರಿಸುವಾಗ ಅದೇ ಶಿಕ್ಷಣದ ಮಾಧ್ಯಮದ ವಿಚಾರವಾಗಿ ಮಾತಾಡೋದಾದ್ರೆ ಏನು, ಯಾವ ರೀತಿ ಇದನ್ನು ನೀವು ವಿಶ್ಲೇಷಣೆ ಮಾಡ್ತೀರಿ? ಕರೆಕ್ಟ್. ಮಾಧ್ಯಮದ ಪ್ರಶ್ನೆ ಈಗ ನೋಡ್ರಿ, ತ್ರಿಭಾಷಾ ಸೂತ್ರ ಇದೆ ಅಂತ ಹೇಳಿದೆ, ಕನ್ನಡ, ಹಿಂದಿ, ಇಂಗ್ಲಿಷ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಜನರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಖಾಲಿ ಇಲ್ಲಿಂತಲ್ಲ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಕನ್ನಡದಲ್ಲಿ ಬೇಡ, ಇಂಗ್ಲೀಷ್ ಎಜುಕೇಶನ್, ಇಂಗ್ಲೀಷ್ ಮೀಡಿಯಂ ಬೇಕು ಅಂತೇಳಿ. ಅಂದರೆ ಇಂಗ್ಲೀಷ್ ಮೀಡಿಯಂಗಿರೋ ಒಂದು ಮೋಹ ಕನ್ನಡದ ಬಗ್ಗೆ ಇಲ್ಲ. ಇದು ಕೇವಲ ಕರ್ನಾಟಕದಲ್ಲಿ ಅಲ್ಲ, ತುಂಬ ರಾಜ್ಯಗಳಲ್ಲಿ ಈ ಚಳವಳಿಗಳು ನಡೆದಿವೆ. ಇದು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಓದಿದ್ರೆ ಅವರ ಉದ್ಯೋಗ ಗ್ಯಾರಂಟಿ, ಇಂಗ್ಲೀಷ್ ಹೋದ್ರೆ ಅದನ್ನು ಎಲ್ಲ ಇಟ್ಟು ಅನುಕೂಲಸ್ಥರು ಮಾಡುವಂಥದ್ದು. ಸೊ ನಾವು ಯಾಕೆ ಕಡಿಮೆ ಆಗಬೇಕು ಅಂತೇಳಿ ತಳಸ್ತರ ಜನರು, SC, ದಲಿತರು, ಬುಡಕಟ್ಟು ಜನರು ಅವರು ಕೂಡ ಸರ್ಕಾರದ ಮೇಲೆ ಒತ್ತಡ ತಂದು, ಈಗ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಪ್ರೈಮರಿ ಶಾಲೆಯಿಂದ ಇಂಗ್ಲೀಷು ಬೇಕು ಅಂತ ಆಗಿದೆ. ಇದು ಇಲ್ಲಿ ಮಾತ್ರ ಅಲ್ಲ, ಪಂಜಾಬಲ್ಲಿ ಕೂಡ ಇದೇ ಥರ ಚಳವಳಿ ನಡೀತಾ ಇದೆ. ಅಲ್ಲಿ ಅವರ ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮವರೆಲ್ಲ ಕೆನಡಾ, ಇಂಗ್ಲೆಂಡ್ ಎಲ್ಲ ದಿಕ್ಕಲ್ಲಿ ಇದ್ದಾರೆ, ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಡಾಬಾ ಇಟ್ಕೊಂಡು ಲಾರಿ ಡ್ರೈವರ್ ಆಗಿಯೇ ಇದ್ದಾರೆ, ಯಾರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಲ್ಲ. ಸೊ ಅದರಿಂದ ಇಂಗ್ಲೀಷ್ ಎಜುಕೇಷನ್, ನಮ್ಮದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಎಜುಕೇಷನ್ ಬೇಕು ಅಂತ ಅವರು ಶುರು ಮಾಡಿದ್ದಾರೆ. ವೆಸ್ಟ್ ಬೆಂಗಾಳಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಅದನ್ನೇ ಮಾತಾಡ್ತಾ ಇದ್ದರು. ಆಯ್ತಪ್ಪ, ನೀವೆಲ್ಲ ಬಂಗಾಳಿ ಅಂತ ಮಾತಾಡ್ತಾ ಇದ್ದೀರಿ, ಎಡಪಂಥೀಯರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಫಾರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಿ, ನೀವು ಬಂಗಾಳದಲ್ಲಿ ಓದಿ ಇಲ್ಲೇ ಇದ್ದೀರಿ, ಸೊ ಅಲ್ಲಿ ಕೂಡ ಇರಬೇಕು ಅಂತೇಳಿ. ಸೊ ಹೀಗಾಗಿ ಎಲ್ಲ ರಾಜ್ಯಗಳಲ್ಲಿ ಆ ತ್ರಿಭಾಷಾ ಸೂತ್ರಕ್ಕೆ ಹೊರತುಪಡಿಸಿ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಭಾರಿ ಒಲವಿದೆ, ಮೋಹ ಇದೆ. ಬಟ್ ಈಗ ಹೊಸ ಪಾಲಿಸಿ ಏನು ಹೇಳ್ತದೆ ಅಂತ ಮೀಡಿಯಂ ಬಗ್ಗೆ ಅಂತ ಹೇಳಿದ್ರೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾತೃಭಾಷೆಯಲ್ಲಿ ಕೊಡಬೇಕು ಅಂತ ಹೇಳಿದರೆ ನೀವು ಜಸ್ಟ್ ಆಲೋಚನೆ ಮಾಡಿ,
ನಮ್ಮ ದಕ್ಷಿಣ ಕನ್ನಡ ಒಂದು ಜಿಲ್ಲೆಯನ್ನು ತಗೊಳ್ಳುವ. ಇಲ್ಲಿ ಎಷ್ಟು ಮಾತೃಭಾಷೆ ಇದೆ? ಇಲ್ಲಿ ತುಳು ಮಾತೃಭಾಷೆ, ಕೊಂಕಣಿ ಇದೆ, ಬ್ಯಾರಿ ಮಾತೃಭಾಷೆ, ಹೌದು, ಕನ್ನಡ ಮಾತೃಭಾಷೆ, 4 ಕನಿಷ್ಠ ಒಂದು 5 ಒಂದು ಜಿಲ್ಲೆಯಲ್ಲಿದೆ. ಇಂಥದ್ದೇ ನಮ್ಮಲ್ಲಿ 10-30 ಜಿಲ್ಲೆಗಳಿವೆ. ಸೊ ಇಲ್ಲಿ ಒಟ್ಟು ಸೇರಿ ಕನಿಷ್ಠ ಒಂದು 25 ಮಾತೃಭಾಷೆ ರಾಜ್ಯದಲ್ಲಿದೆ. ನೀವು ಆಯ್ತಪ್ಪ ಇವರಿಗೆ ಅವರಿಗೆ ಕುಂದಾಪುರ ಕನ್ನಡ ಇದೆ, ಪುತ್ತೂರಿಗೆ ಹೋದ್ರೆ ಹವ್ಯಕ ಕನ್ನಡ. ಅವರು ಎಜುಕೇಶನ್ ಪಾಲಿಸಿ ಏನು ಹೇಳ್ತದೆ, ಎಲ್ಲೆಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾತೃಭಾಷೆಯಲ್ಲಿ ಎಲ್ಲಿವರೆಗೆ 1ರಿಂದ 5ನೇ ಕ್ಲಾಸು ಅಥವಾ ಹೆಚ್ಚಂದ್ರೆ 8ನೇ ಕ್ಲಾಸ್ ತನಕ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೊಸ ನೀತಿ ಹೇಳ್ತದೆ. ಸುಳ್ಯದಲ್ಲಿ ಅರೆ ಭಾಷೆ ಅಂತ ಇದೆ. ಬಟ್ ಈಗ ನೀವು ಹೀಗೆ ಕೊಡೋದು ಹೇಗೆ? ನೀವು ಆಯ್ತಪ್ಪ ಅವರು ಪ್ರೈಮರಿ ಶಾಲೆಯಲ್ಲಿ ಅವ್ರಿಗೆ ಮಾತೃಭಾಷೆಯಲ್ಲಿ ತುಳುವಲ್ಲೇ ಕೊಟ್ರಿ ಅಂತ ಇಟ್ಕೊಳ್ಳುವ. ನೆಕ್ಸ್ಟ್ ಹೈಸ್ಕೂಲ್ಗೆ ಹೋಗುವಾಗ ಯಾವ ಭಾಷೆಯಲ್ಲಿ ಎಜುಕೇಶನ್ ಅವರಿಗೆ? ಮತ್ತು ಇವರು ಉದ್ಯೋಗ ಪಾಠ ಏನು? ಈಗಲೇ ಕನ್ನಡ ಸಾಕು, ನಮಗೆ ಇಂಗ್ಲೀಷಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷ್ ಅಂದರೆ ಉದ್ಯೋಗ, ಕನ್ನಡ ಅಂದರೆ ನಿರುದ್ಯೋಗ ಅಂತ ಇದೆ. ಸೊ ಅಂಥದ್ರಲ್ಲಿ ಮಾತೃಭಾಷೆ ಅಂತ ಹೇಳಿದ್ರೆ ಇದೇನು ಸುಮ್ಮನೆ ಒಂದು ಚರ್ಚೆಗೆ ಬಿಟ್ಟ ಅಂಶ ಬಿಟ್ಟರೆ ಇದು ಫೀಸಿಬಲ್ ಅಲ್ಲ, ಹೈಲಿ ಇಂಪಾಸಿಬಲ್. ಇದನ್ನು ನನ್ನ ಪ್ರಕಾರ ವಾಸ್ತವದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡುವುದು ಸ್ವಲ್ಪ ಅದು ಕಷ್ಟನೇ, ಪ್ರಾಕ್ಟಿಕಲ್ ಅಂತ ಅನಿಸುವುದಿಲ್ಲ ಅಂತ ಖಂಡಿತ ಸಾಧ್ಯ ಇಲ್ಲ. ಹೇಗೆ? ಬಟ್ ಅದಕ್ಕೆ ಪಾಲಿಸಿಯಲ್ಲಿ ಎಲ್ಲಿ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಕೊಡಬೇಕು ಅಂತಿಲ್ಲ. ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲಲ್ಲಿ ಅದು ಪ್ರೈಮರಿ ಎಜುಕೇಷನ್ನಿಗೆ ಕೊಡಬೇಕು ಅಂತ ಇರೋದು. ಬಟ್ ಅವರಿಗೂ ಐಡಿಯಾ ಇದು ಸಾಧ್ಯ ಆಗ್ಲಿಕ್ಕಿಲ್ಲ ಇದು ಅಂತೇಳಿ. ಸೊ ಇದು ನಮ್ಮ ಹಳೆ ಮತ್ತೆ ಅಂದ್ರೆ ಅದೊಂದು ಸ್ವಲ್ಪ ಭಾವನಾತ್ಮಕವಾಗಿ ಸ್ವಲ್ಪ ಇದು ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ನಿಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಬಹುಶಃ ಹೇಳಿರ್ಬೋದೋ ಏನೋ. ಯಾಕಂತ ಹೇಳಿದ್ರೆ ತೀರಾ ಪ್ರಾಕ್ಟಿಕಲ್ ಆಗಿ ಈಗ ಎಲ್ಲರಿಗೂ ಅವರವರ ಮಾತೃಭಾಷೆಯನ್ನು ಉಳಿಸಬೇಕಾದದ್ದು ಅದು ಅತ್ಯಂತ ದೊಡ್ಡ ಕರ್ತವ್ಯ ಕೂಡ ಹೌದು, ಕಾಳಜಿ ಕೂಡ ಹೌದು. ಆದರೆ ಒಂದು ಶಿಕ್ಷಣ ನೀತಿಯಲ್ಲಿ ಅದನ್ನು ತೀರಾ ಸ್ಪಷ್ಟವಾದ ಮಾರ್ಗದರ್ಶನ ಅಥವಾ ಮಾರ್ಗಸೂಚಿಗಳು ಇಲ್ಲದೆ ಎಲ್ಲೆಲ್ಲೂ ಸಾಧ್ಯತೆಗಳು ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರೆ ಬಹುಶಃ ಅದು ನಿಮ್ಮನ್ನು ಒಮ್ಮೆಗೆ ಮೇಲ್ನೋಟದಲ್ಲಿ ಅದನ್ನು ಓದ್ತಾ ಹೋದಾಗ ನಿಮ್ಗೆ ಒಂಥರ ನಮ್ಮ ಮಾತೃಭಾಷೆಯಲ್ಲಿ ಕೂಡ ಓದಬಹುದು ಅಂತ ಹೇಳಿದ್ದಾರೆ ಅಂತ ಒಂದು ತೃಪ್ತಿ ಪಡ್ಕೊಳ್ಳಿಕ್ಕೆ, ಇಮೋಷನಲ್ ಆಗಿ ಭಾವನಾತ್ಮಕವಾಗಿ ಒಂದು ಖುಷಿ ಪಡ್ಲಿಕ್ಕೆ ಬಹುಶಃ. ಬಟ್ ಭಾಷೆ ಮತ್ತು ಅಭಿವೃದ್ಧಿಯ ಸಂಬಂಧ ನೋಡಿದ್ರೆ ನೀವು ಒಂದು ದೇಶ ಅಭಿವೃದ್ಧಿ ಆಗ್ತಾ ಹೋದ್ರೆ ಅವ್ರ ಆರ್ಥಿಕ ಪ್ರಗತಿ ಹೋಗ್ತಾ ಅಂದ್ರೆ ಒಂದು ಪುವರ್ ಕಂಟ್ರಿಯಿಂದ ಡೆವಲಪಿಂಗ್ ಇಂದ ಡೆವಲಪ್ಡ್ ಅಂತ ಹೋದಾಗೆ, ಅಥವಾ ಬಡವರು ಮಧ್ಯಮ ಶ್ರೀಮಂತ ಅಂತ ಹೋದಾಗೆ ಮೇಲೆ ಮೇಲೆ ಹೋದಾಗ ಸಣ್ಣ ಪುಟ್ಟ ಭಾಷೆಗಳೆಲ್ಲ ಮರೆಯಾಗಿ ಯಾವುದಾದ್ರೊಂದು ಡಾಮಿನೆಂಟ್ ಭಾಷೆನೇ ಮುಂಚೆನಿಗೆ ಬರ್ತದೆ. ಇದು ಎಲ್ಲ ದೇಶಗಳ ಚರಿತ್ರೆ. ಹಲವು ಭಾಷೆಗಳು ಇರುವುದಿಲ್ಲ ಅಲ್ಲಿ. ಸ್ಟ್ಯಾಂಡರ್ಡೈಸೇಷನ್, ಈಗ ಒಂದು ದೇಶ ಒಂದು ಮಾರ್ಕೆಟ್ ಅಂತ ಹೇಳಿದಾಗೆ ಸ್ಟ್ಯಾಂಡರ್ಡೈಸೇಷನ್ ಅನ್ನುವಂತ ಇದು ಕೂಡ ಪರಿಕಲ್ಪನೆ ಕೂಡ ಬಹುಶಃ ಅವನ ಮೂಲ ಸಂಸ್ಕೃತಿ ತಳ ಸಂಸ್ಕೃತಿಯನ್ನೆಲ್ಲ ನಾಶ ಮಾಡಿ ಅದರ ಮೇಲೆ ಅದರ ಸಮಾಧಿ ಮೇಲೆ ಏನು ಡಾಮಿನೇಷನ್ ಆಗುವಂತ ಹಾಗೆ ಆಗ್ತಾ ಇದೆ. ಒಂದು ಅಪಾಯಕಾರಿಯಾದಂತ ಒಂದು ಸನ್ನಿವೇಶ, ಆ ಸ್ಥಿತಿ ಇದೆ ಅದು. ಎಸ್ ಈಗ ಇದು ಚಂದ್ರ ಪೂಜಾರಿ, ನಾವು ಈಗ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಬಟ್ ಮೊದಲು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಒಂದು ಸಂವಾದದಲ್ಲಿ ನಾವು ಪರ್ಟಿಕ್ಯುಲರ್ಲಿ ಹೈಯರ್ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಈ ಹೊಸ ನೀತಿ ಏನು ಹೇಳುತ್ತೆ, ಮತ್ತೆ ಏನು ದಾಖಲೀಕರಣ ಜಾಸ್ತಿ ಮಾಡೋ ವಿಚಾರದಲ್ಲಿ, ಹೌದು ಬಹುಮುಖ್ಯವಾಗಿ ಶಿಕ್ಷಣದ ವ್ಯಾಪಾರೀಕರಣದ ಬಗ್ಗೆ ಏನು ಹೇಳುತ್ತೆ, ಇವೆಲ್ಲ ವಿಚಾರವನ್ನು ಚರ್ಚೆ ಮಾಡೋ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಈ ವಿಚಾರವಾಗಿ ನಾವು ಏನು ಸರಣಿ ಚರ್ಚಾಕೂಟವನ್ನು ಆಯೋಜಿಸಿದ್ದೇವೆ. ಇದರ ಮೊದಲ ಈ ಒಂದು ಸರಣಿಯಲ್ಲಿ ಇವತ್ತು ಡಾಕ್ಟರ್ ಚಂದ್ರ ಪೂಜಾರಿ ಅವರು ಭಾಗವಹಿಸಿದ್ದಾರೆ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ನಾವು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರವಾಗಿ ಏನು ಈಗಾಗಲೇ ಅವರು ಹಳೆಯ ರಾಷ್ಟ್ರೀಯ ಶಿಕ್ಷಣ ನೀತಿಗಿಂತ ಅಂದರೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರಬೇಕಿದ್ದರೆ ಹಳೆಯದರಲ್ಲಿ ಏನು ದೋಷ ಇತ್ತು ಅಥವಾ ಹಳೆಯದರಲ್ಲಿ ಏನು ಕೊರತೆಗಳಿತ್ತು ಅನ್ನೋ ವಿಚಾರವಾಗಿ ಮಾತುಕತೆಯನ್ನು ಆರಂಭಿಸಿದ್ದೇವೆ. ಈಗ ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ್ಯಾವ ವಿಚಾರಗಳ ಬಗ್ಗೆ ಬೆಳಕು ಚೆಲ್ತದೆ ಅನ್ನೋ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಮತ್ತು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಚಂದ್ರ ಪೂಜಾರಿ ಅವರೇ, ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣದ ವ್ಯಾಪಾರೀಕರಣದ ಬಗ್ಗೆ ಏನನ್ನು ಹೇಳುತ್ತೆ, ಅಥವಾ ಈ ಶಿಕ್ಷಣದ ವ್ಯಾಪಾರೀಕರಣವನ್ನು ನಿಯಂತ್ರಣ ಮಾಡಲಿಕ್ಕೆ ವಿಚಾರದಲ್ಲಿ ಏನಾದರೂ ಹೇಳುತ್ತಾ? ಯಾಕಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲೇ ನಾವು ನೋಡೋದಿದ್ರೆ ಶಿಕ್ಷಣ ಅದು ದಿನದಿಂದ ದಿನಕ್ಕೆ ಅದು ವ್ಯಾಪಾರವೇ ಒಂದು ಪ್ರಾಡಕ್ಟ್ ತರ ಅದು ಆಗ್ತಾ ಹೋಯ್ತು. ಅಲ್ಲ, ಪೋಸ್ಟ್ ಲಿಬರಲೈಸೇಷನ್ ಹಾಗೆ ಆಗಿದೆ. ಅದು 90 ನಂತರ ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ಚಾಲ್ತಿಗೆ ಬಂದ ನಂತರ ಶಿಕ್ಷಣವನ್ನು ಒಂದು ತರ ಕಮಾಡಿಟಿ ತರನೇ ನೋಡೋದು. ಸ್ಟೂಡೆಂಟ್ಸ್ ಪೇಮೆಂಟ್ ಮಾಡ್ತಾರೆ, ಟೀಚರ್ಸ್ ಡೆಲಿವರ್ ಮಾಡಬೇಕು ಅಂತೇಳಿ ಆ ರೀತಿ ಇದೆ ಅದು. ಈಗ ನಮ್ಮ ಈ ಹೊಸ ನೀತಿ
ಏನ್ ಮಾತಾಡುತ್ತೆ ಈ ಬಗ್ಗೆ? ಹೌದು, ಅದಕ್ಕೆ ಬರೋ ಮೊದಲು ನಾವು ಅಟ್ಲೀಸ್ಟ್ ಎಷ್ಟು ಪ್ರೈವೇಟ್ ಸೆಕ್ಟರ್ ಅಂದರೆ ಕಮರ್ಷಿಯಲೈಸೇಷನ್ ಎಷ್ಟು ಡೀಪ್ ರೂಟೆಡ್ ಅಂತ ನಮಗೆ ಒಂದು ಐಡಿಯಾ ಆದರೆ ಆಲ್ಮೋಸ್ಟ್ ಅಂದರೆ ನಾವು ಕಮರ್ಷಿಯಲೈಸೇಷನ್ ಮೆಡಿಕಲ್ ಇಂಜಿನಿಯರ್ ಅಂತ ಮಾತ್ರ ತಿಳ್ಕೊಳ್ತಾ ಇದ್ದೇವೆ. ಬಟ್ ಈವನ್ ಪ್ರೈಮರಿ ಎಜುಕೇಷನ್ ಕನ್ನಡ ಮೀಡಿಯಂ ಅಲ್ಲ, ಇಂಗ್ಲಿಷ್ ಮೀಡಿಯಂ. ಅದನ್ನೇ ನಾನು ನಿಮಗೆ ಈ ಚರ್ಚೆಯ ಆರಂಭದಲ್ಲಿ ಹೇಳಿದ್ದು. ಯಾಕಂದ್ರೆ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಅದು ಏನು ಎಷ್ಟು ತಟ್ಟುತ್ತದೆ ಅಂತ ಹೇಳೋದಕ್ಕಿಂತಲೂ ಈ ಮೆಟ್ರೋ ಸಿಟಿ ಅಂತ ಇದೆ ಅಲ್ವಾ, ಅಲ್ಲಿ ಮಗುವನ್ನು ಒಂದನೇ ಕ್ಲಾಸಿಗೆಲ್ಲ LKGಗೆ ₹1,00,000 ಮಿನಿಮಮ್, ಬೆಂಗಳೂರಿನಂತ ಒಂದು ಪೇಟೆಯಲ್ಲಿ. ಅಂದ್ರೆ ಅದು ಆಲ್ಮೋಸ್ಟ್ ಒಂದು 25-30% ಪ್ರೈಮರಿ ಎಜುಕೇಶನ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ. ಹೌದು ಹೌದು. ಮತ್ತೆ ಜನರಲ್ ಎಜುಕೇಶನ್ ಆಲ್ಮೋಸ್ಟ್ ಆಲ್ ಅಂದ್ರೆ BA BCom BSc ಅಂತ ಡಿಗ್ರಿಗಳು 77% ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ, ಅಂದ್ರೆ ಕಮರ್ಷಿಯಲಿ ಆಪರೇಟ್ ಆಗ್ತಾ ಇದೆ. ಯೂನಿವರ್ಸಿಟಿಗಳಲ್ಲಿ 54% ಯೂನಿವರ್ಸಿಟಿಗಳು ಪ್ರೈವೇಟ್ ಯೂನಿವರ್ಸಿಟಿಗಳಿವೆ. ನಂತರ ಮೆಡಿಕಲ್ ಇಂಜಿನಿಯರ್ ಅಂತ ಕೇಳೋದೇ ಬೇಡ, ಆಲ್ಮೋಸ್ಟ್ ಅಬೌವ್ 80% ಅದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ ಇರುವಂತದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ ನೋಡಿ, ಒಂದು ನೀವು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದೇ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನೀವು ಯಾವುದೋ ಒಂದು ಡಿಗ್ರಿ ಮಾಡ್ತಿದ್ರೆ 10,000 ಫೀಸ್ ಕಟ್ಟಬೇಕು ಅಂತ ಆದ್ರೆ, ಅದೇ ಡಿಗ್ರಿಯನ್ನು ನೀವೊಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ರೆ ಕನಿಷ್ಠ 2 ಲಕ್ಷ ಫೀಸ್ ಆಗ್ತದೆ. ಹೌದು, ಖಂಡಿತವಾಗಿ ಹೀಗೆ ಇದೆ ಕಮರ್ಷಿಯಲೈಸೇಷನ್. ಬಟ್ ಅದರಿಂದ ನಿಜವಾಗಿ ಹೊಸ ಶಿಕ್ಷಣ ನೀತಿ ಈ ಕಮರ್ಷಿಯಲೈಸೇಷನ್ ತಡಿಲಿಕ್ಕೆ ಪ್ರಯತ್ನ ಮಾಡಬೇಕಿತ್ತು. ಬಟ್ ಅಂತ ಪ್ರಯತ್ನ ಹೊಸ ಶಿಕ್ಷಣ ನೀತಿಯಲ್ಲಿ ಕಾಣ್ತಾ ಇಲ್ಲ. ಬೇಸಿಕಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಹೊಸ ಶಿಕ್ಷಣ ನೀತಿ ಅಂತ ಹೇಳಿದ್ರೆ, ನಾವು ಅಂದ್ರೆ ಒಂದು ನಿಜವಾಗಿ ಈಗ ಇರೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಅವರು. ಇಷ್ಟೊಳಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಶಿಕ್ಷಣದಲ್ಲಿ ಇರಲಿಲ್ಲ. ಬಟ್ ನಮ್ದು ಆಕ್ಚುಲಿ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಪ್ಪಂದ ಪ್ರಕಾರ 2020 ನಂತರ ಸರ್ವಿಸ್ ಸೆಕ್ಟರ್ ಅಲ್ಲಿ ಕೂಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಕಂಡೀಷನ್ ಇದೆ. ಅದಕ್ಕೆ ನಾವು ಬಾರಿ ಹಿಂದೆ ಒಪ್ಪಿಕೊಂಡಿದ್ದೇವೆ. ಸೊ ಅದಕ್ಕೆ ಪೂರಕವಾಗಿ ಈ ನೀತಿಯಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾ ಇದೆ. ಅದಕ್ಕೆ ಇವರು ಈಗ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮವ್ರು ಇನ್ನು ಫಾರಿನ್ಗೆ ಹೋಗೋದು ಅಗತ್ಯ ಇಲ್ಲ, ಯೂನಿವರ್ಸಿಟಿಗಳು ಇಲ್ಲಿ ಬರ್ತವೆ ಅಂತೇಳಿ. ಇವರು ಬರ್ತಾರೆ ಕರೆಕ್ಟ್ ಸ್ವಾಮಿ. ಈಗ ಮಲ್ಟಿನ್ಯಾಷನಲ್ಸ್ ಅಲ್ಲಿ ಅವ್ರ ಕಾರ್ ಮಾಡ್ತಾ ಇಲ್ವಾ, ಅವರು ದುಡ್ಡೇ ನಮಗೆ ಕೊಡ್ತಾ ಇದ್ದಾರ, ಅವ್ರ ರಾಯಲ್ಟಿ ಅದು 25% ಅವರಿಗೆ ಹೋಗ್ತಾ ಇದೆ. ಅವ್ರು ಇಲ್ಲಿ ಬಂದ್ರು ಹಾಗೆ ಆಗುದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಅವ್ರೇನು ಬಂದು ಇಲ್ಲೇ ಮಾಡೋದು ಏನು ನಮಗೆ ಕೊಡೋದಿಲ್ಲ ಅದು. ಸೊ ಫಾರಿನ್ ಡೈರೆಕ್ಟ್ ಮನಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಕಮರ್ಷಿಯಲೈಸೇಷನ್ ಅಲ್ಲಿ. ಸೊ ಇವರು ಏನು ಹೇಳ್ತದೆ, ಈ ಪಾಲಿಸಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅದನ್ನು ನಾವು ರೆಗ್ಯುಲೇಟ್ ಮಾಡ್ತೇವೆ ಅಂತೇಳಿ, ಇದೇ ನಿಯಂತ್ರಣ ಮಾಡ್ತೇವೆ ಅಂತ. ಆಲ್ ಫೀಸ್ ಅಂಡ್ ಚಾರ್ಜಸ್ ಸೆಟ್ ಬೈ ಪ್ರೈವೇಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ will be transparently and fully disclosed, and there shall be no arbitrary increase in these fees charges during the period of enrollment of any student. ಅಂದರೆ ಇದನ್ನೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಈಗ ಇದು ನೋಡು, ಮೆಡಿಕಲ್ ಇಂಜಿನಿಯರಿಂಗ್ ನಾವು ನೋಡ್ತಾ ಇಲ್ವಾ ಕ್ಯಾಪಿಟೇಷನ್ ಹೇಗೆ ನಡೀತಾ ಇದೆ ಅಂತ, ಅದು ರೆಗ್ಯುಲೇಟೆಡ್ ಅಲ್ವಾ. ಈಗ ಅಂದ್ರೆ ನಮ್ಮಲ್ಲಿ ಈ ನೀಟ್ ಬಂದ ನಂತರ ನಾವು ಭಾರಿ ರೆಗ್ಯುಲೇಟೆಡ್ ಅಂತ ಹೇಳುವಂತದ್ದೇ. ಅದೇ ರೀತಿ ಇದು ಆಗ್ತದೆ. ರೆಗ್ಯುಲೇಷನ್ ಅಂತ ಹೇಳುವಷ್ಟು ಅಬ್ಯೂಸ್ಡ್ ಪದ ನಮ್ಮಲ್ಲಿ ಯಾವುದಿಲ್ಲ ಅಂತ ಅನಿಸಿದೆ. ಸೊ ಮೀಡಿಯಾ ಸೆಲ್ಫ್ ರೆಗ್ಯುಲೇಟೆಡ್. ಈಗ ಹೊಸ ಎನ್ವೈರ್ಮೆಂಟ್ ಆಕ್ಟ್ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳು ಕೂಡ ಅವರೇ ಡಿಕ್ಲೇರ್ ಮಾಡಿಕೊಳ್ಬಹುದು, ನಾವು ಪರಿಸರ ಏನು ಹಾನಿ ಮಾಡಲಿಲ್ಲ ಅಂತೇಳಿ. ಲೇಬರ್ ಆಕ್ಟ್ ಅಲ್ಲಿ ಕೂಡ ಅದೇ ಬಂದಿದೆ, ಅವರೇ ಡಿಕ್ಲೇರ್ ಮಾಡ್ಕೊಳ್ಳೋದು, ನಾವೆಲ್ಲ ಕಾಯ್ದೆ ಪ್ರಕಾರ ನಡೀತಾ ಇದ್ದೇವೆ ಅಂತ. ಅಂದ್ರೆ ಈ ತರದಲ್ಲಿ ಕಾರ್ಪೊರೇಟ್ ಇಂಟ್ರೆಸ್ಟ್ಗೆ ಸಾಕಷ್ಟು ಅವಕಾಶ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಕಾರ್ಪೊರೇಟ್ ಬರಬಾರ್ದು, ಮಾರ್ಕೆಟ್ ಬರಬಾರ್ದು ಅಂದ್ರೆ, ಬಟ್ ಎಸ್ಪೆಷಲಿ ಹೆಲ್ತ್ ಎಜುಕೇಶನ್ಗಳಲ್ಲಿ ಸರ್ಕಾರ ಅಟ್ಲೀಸ್ಟ್ ಅಲ್ಲಿ ಎಲ್ಲರಿಗೂ ಶಿಕ್ಷಣ ಕೊಡ್ಬೇಕು, ಸರ್ಕಾರವೇ ಕೊಡ್ಬೇಕು. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ. ಇದು ಬಹುಶಃ ಈ ದೇಶದಲ್ಲಿ ಈ ಎರಡು ವಿಚಾರವನ್ನು ಒಂದು ರಾಷ್ಟ್ರೀಕರಣದ ಮೂಲಕ ಅಥವಾ ಸರ್ಕಾರವೇ ಕೊಟ್ಟಿದ್ದರೆ ಬಹುಶಃ ಈ ದೇಶದ ನಾಗರಿಕರ ಅಥವಾ ಪ್ರತಿಯೊಬ್ಬನ ಏನು ಜೀವಮಾನದ ಅರ್ಧದಷ್ಟು ಸಮಸ್ಯೆಗಳೇ ಕಡಿಮೆ ಆಗಿ ಹೋಗುತ್ತೆ. ಮತ್ತೆ ಇದು ಯಾಕೆ ಗವರ್ಮೆಂಟ್ ಪ್ರೈವೇಟ್ ಸೆಕ್ಟರ್ ಯಾಕೆ ಇದೆ ಅಂತ ಹೇಳಿದ್ರೆ, ಎಜುಕೇಶನ್ ಪಾಲಿಸಿ ಮಾಡೋರು ಯಾರು, ಇದೇ MP MLAಗಳು. ಇವ್ರಿಗೆ ಎಷ್ಟು ಮೆಡಿಕಲ್ ಕಾಲೇಜ್ ಎಷ್ಟು ಜನರಿಗಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಜನರಲ್ಲಿಲ್ಲ, ಯೂನಿವರ್ಸಿಟಿಗಳು ಎಷ್ಟು ಜನರಲ್ಲಿಲ್ಲ ಇವರಲ್ಲಿ. ಸೊ ಅವರೇ ಅದರಲ್ಲಿ ತೊಡಗಿಸೋರು, ಅವರು ಪಾಲಿಸಿ ಮಾಡೋರು. ಇಲ್ಲಪ್ಪ ನಮ್ದೆಲ್ಲ ಫ್ರೀಯಾಗಿ ಕೊಡ್ತೇವೆ ಅಂತ ಮಾಡ್ತಾರ. ಸೊ ಅವರೆಷ್ಟು ಜವಾಬ್ದಾರ, ಜನರು ಅಷ್ಟೇ ಜವಾಬ್ದಾರರು ಇದಕ್ಕಿಂತ ಸ್ಥಿತಿಗೆ. ಇವಾಗ ನೋಡಿ, ಯಾಕಂತ ಹೇಳಿದ್ರೆ ಈ ಕೊರೋನಾದ ಈ ಒಂದು ಸಂಕಷ್ಟ ಕಾಲದಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಇಷ್ಟು ಸುಲಿಗೆ ಮಾಡಿದ್ರು ಕೂಡ ಯಾಕೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ? ನೀವು ಹೇಳಿದಾಗೆ ಬಹುತೇಕ ಆಸ್ಪತ್ರೆಗಳು, MP ಗಳು
MLAಗಳು ಅಥವಾ ರಾಜಕಾರಣಿಗಳು, ಪಕ್ಷದ ಮುಖಂಡರುಗಳ ನಿಯಂತ್ರಣದಲ್ಲಿ ಅಥವಾ ನೇರ ಮಾಲೀಕತ್ವದಲ್ಲಿ ಇರುವಂತಹ ಆಸ್ಪತ್ರೆಗಳು. ಪ್ಲಸ್ ಅವರು ಲಾಬಿ ಜೋರ್ ಇದೆ. ಹೌದು, ಪ್ರೈವೇಟ್ ಸೆಕ್ಟರ್ನವರ ಲಾಬಿ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿದ್ರೆ ಅವರು ಆ ಪಾಲಿಸಿಯನ್ನು ಅವರಿಗೆ ಬೇಕಾದಾಗೆ ಮಾಡಿಸ್ಕೊಳ್ತಾರೆ. ಹೌದು ಹೌದು, ಅಷ್ಟು ಸ್ಟ್ರಾಂಗ್ ಇದೆ. ನಿಜವಾಗಿ ಯಾರಿಗೆ ನಮಗೆ ಉಚಿತ ಶಿಕ್ಷಣ ಆರೋಗ್ಯ ಬೇಕಾದ್ದು ಬಡವರಿಗೆ. ಅವರಲ್ಲಿ ಎಲ್ಲಿದೆ ಸ್ವಾಮಿ ಪವರ್? ಲಾಬಿ ಮಾಡ್ಲಿಕ್ಕೂ ಆಗುದಿಲ್ಲ. ಲಾಬಿ ಮಾಡ್ಲಿಕ್ಕೂ ಅವರ ಪರವಾಗಿ ಲಾಬಿ ಮಾಡೋ ಜನರು ಇಲ್ಲ, ಲಾಬಿ ಮಾಡೋ ನಾಯಕರು ಇಲ್ಲ, ಅವರ ಪರವಾಗಿ ಲಾಬಿ ಯಾರು ಇಲ್ಲ. ಇದು ಸ್ಥಿತಿ ಇರುವಾಗ ಭಾರಿ ಸುಲಭ ಆಗ್ತದೆ. ಇದು ವಾಣಿಜ್ಯೀಕರಣ ಒಂದು ಹೆಜ್ಜೆ ಮುಂದೆ ಹೋಗಿದೆ, ಕಮರ್ಷಿಯಲೈಸೇಷನ್. ಇದೇನು ಹಳೆ ಈಗಿರುವ ಸಮಸ್ಯೆ ಪರಿಹಾರ ಆಗುದಿಲ್ಲ, ಅದು ಇನ್ನೂ ಜಾಸ್ತಿ ಆಗ್ತದೆ. ಓಕೆ 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 ಏನೋ ಒಂದು ಮೇಲ್ನೋಟಕ್ಕೆ ಸಮಾಧಾನ ಪಟ್ಕೊಳ್ಬಹುದು ಅಂತ ಅಷ್ಟೇ. ಏನೋ ನಿಯಂತ್ರಣ ಮಾಡ್ತಾರೆ ಅಂತ, ನಿಯಂತ್ರಣ ಮಾಡ್ತಾರೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ. ಈಗ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ರೆಗ್ಯುಲೇಟ್ ಮಾಡ್ತೇವೆ ಅಂತ ಮತ್ತೊಂದು ಟ್ರಾನ್ಸ್ಪರೆಂಟ್ ಅಂತ ಒಂದು ಶಬ್ದದಲ್ಲಿ ಕಂಡಂಗೆ ಅದೇ ಫೀಸು ಅದೆಲ್ಲ ಪಾರದರ್ಶಕವಾಗಿರ್ತದೆ. ಅಲ್ಲ, ಪಾರದರ್ಶಕ ಈಗಲೂ ಪಾರದರ್ಶಕವಾಗಿರುವುದು. ಈಗ ಒಂದು ಶಾಲೆಯವನು LKG ಗೆ 1 ಲಕ್ಷ ರೂಪಾಯಿ ಫೀಸ್ ಅಂತ ಹೇಳಿದ್ರೆ ಅದನ್ನು ಪಾರದರ್ಶಕವಾಗಿ, ಮುಕ್ತವಾಗಿ, ಓಪನ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ಹೇಳಿಕೊಳ್ತಾನೆ. ಸ್ಟ್ರಕ್ಚರಿಸ್ಟ್ ಅಂತ ಎಲ್ಲಿ ಕಾಂಪಿಟೇಷನ್ ಆಗಿ ಕದ್ದು ಮುಚ್ಚಿ ಮಾಡೋದಿಲ್ಲ, ಅದು ನೇರ ಓಪನ್ ಆಗಿ ಆಗ್ತಾ ಇದೆ. ಹೌದು, ಅದೇ ಇಲ್ಲಿಯೂ ಆಗ್ತದೆ ಮುಂದೆ. ಸೊ ಅದೇ ಒಂದಷ್ಟು ಗೊಂದಲಗಳು ಮತ್ತು ಅನುಮಾನಗಳು, ಪ್ರಶ್ನೆಗಳು ಈ ವಿಚಾರ ಆಗಿ ಇನ್ನೂ ಕೂಡ ಉಳಿದಿದೆ. ನೋಡ ಮುಂದೆ ಏನಾಗುತ್ತೆ ಅಂತ. ಈಗ ಉದ್ಯೋಗ, ಇದು ಉದ್ಯೋಗದ ಪ್ರಶ್ನೆ ಬಹುಮುಖ್ಯವಾಗಿ. ಶಿಕ್ಷಣ ಅನ್ನೋದು ಉದ್ಯೋಗ ಕೊಡುತ್ತೆ ಅನ್ನೋದನ್ನೇ ನಾವು ಹೇಳಿಕೊಂಡು ಬಂದದ್ದು. ಶಿಕ್ಷಣ ಅದೊಂದು ಜೀವನ ಅನುಭವ, ಬದುಕು ಕಟ್ಟಿಕೊಡ್ತದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ, ಅಥವಾ ಮೌಲ್ಯವನ್ನು ಕಲಿಸೋದಂತಲೂ ಹೆಚ್ಚಾಗಿ ಅದು ಉದ್ಯೋಗವನ್ನು ಕೊಡ್ತದೆ ಅಂತ ನಾವು ಆರಂಭದಿಂದಲೂ ಹೇಳಿಕೊಂಡು ಬಂದವರು. ಸೊ ಆಯ್ತು, ಈಗ ಉದ್ಯೋಗದ ವಿಚಾರವೇ ಮಾತಾಡುವ. ಏನು ಈ ಹೊಸ ಶಿಕ್ಷಣ ನೀತಿ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ವಿಚಾರವಾಗಿ ಏನು ಮಾತಾಡುತ್ತೆ? ನೋಡಿ, ಬೇಸಿಕಲಿ ನಾವು ಶಿಕ್ಷಣ ಮತ್ತು ಉದ್ಯೋಗದ ಸಂಬಂಧದ ಬಗ್ಗೆ ಚರ್ಚೆ ಮಾಡುವಾಗ ಇಷ್ಟವರೆಗೆ ಮಾಡ್ತಾ ಬಂದದ್ದೇನು ಅಂತ ಹೇಳಿದ್ರೆ, ಶಿಕ್ಷಣ ಪಡೆದವರ ಉದ್ಯೋಗದ ಬಗ್ಗೆನೇ ಚರ್ಚೆ ಮಾಡ್ತಾ ಇರೋದು. ಯಾರ ಕಾಲೇಜಿಗೆ ಯೂನಿವರ್ಸಿಟಿಗೆ ಹೋಗ್ತಾರೆ, ಒಂದು ಡಿಗ್ರಿ ಪಡ್ತದೆ, ಆ ಡಿಗ್ರಿ ಉದ್ಯೋಗ ಸಿಗ್ತದೆ ಇಲ್ವೋ ಅಂತೇಳಿ, ಅದು ಮುಖ್ಯ. ಅದು ಒಂದು ಆಯಾಮ. ಶಿಕ್ಷಣ ಪಡೆದವರ ಶಿಕ್ಷಣ ಅವರ ಭವಿಷ್ಯ. ಹೌದು, ಬಟ್ ಇದರ ಜೊತೆಗೆ ನಾವು ಶಿಕ್ಷಣ ನೀಡುವವರ ಉದ್ಯೋಗದ ಬಗ್ಗೆ ಆಲೋಚನೆ ಮಾಡಬೇಕು. ಈ ಹಳೆ ಪಾಲಿಸಿಯಲ್ಲೂ ಇಲ್ಲ, ಹೊಸ ಪಾಲಿಸಿಯಲ್ಲೂ ಆ ಆಲೋಚನೆ ಕಂಡು ಬಂದಿಲ್ಲ. ಶಿಕ್ಷಣ ನೀಡುವವರ ಉದ್ಯೋಗ. ಈಗ ನೋಡಿ, ನಾವು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಬಿಡಿ, ಅವರಿಗೆ ಉದ್ಯೋಗದ ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆನೂ ಇಲ್ಲ, ಇರ್ತದೆ. ಅವರಿಗೆ ಆಗುದಿಲ್ಲ ಅಂತ ಇಟ್ಕೊಳ್ಳುವ. ಸರ್ಕಾರಿ ಸಂಸ್ಥೆಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಇವತ್ತು ಆಲ್ಮೋಸ್ಟ್ 50 to 60% ಉದ್ಯೋಗಗಳು ಖಾಲಿ ಇವೆ. ಅವರನ್ನು ನಾವು ನಮ್ಮ ಸ್ಥಳೀಯ ವಿಶ್ವವಿದ್ಯಾಲಯಗಳನ್ನು ನೋಡಿದ್ರೇನೆ ಅದು ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇವರಿಗೆ ನೋಡಿ, ಅಲ್ಲಿ ಅತಿಥಿ ಉಪನ್ಯಾಸಕರು, ಕಾಂಟ್ರಾಕ್ಟ್ ಬೇಸಿಸ್, ಇಂಥದ್ದೆಲ್ಲ ಟೆಂಪರರಿ ವ್ಯವಸ್ಥೆಯಲ್ಲಿ ಮೇಸ್ಟ್ಗಳು ದುಡಿತಾ ಇದ್ದಾರೆ. ಸೊ ಅವರಿಗೆ ಮತ್ತೆ ಪರ್ಮನೆಂಟಿಗೆ ಕ್ವಾಲಿಫಿಕೇಶನ್ ಅಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ, ಜೊತೆಗೆ 2 ತಾಸು ಹೆಚ್ಚು ಪಾಠ ಮಾಡೋರು ಯಾರು ಅಂತ ಕೇಳಿದ್ರೆ ಇವರೇ, ಈ ಟೆಂಪರರಿ ಅವರು, ಲೆಕ್ಚರ್ಗಳು. ಅವರ ಮತ್ತೆ ಇವರ ಸಂಬಳದ ಅಂತರ ನೋಡಿದ್ರೆ ಆಕಾಶ ಭೂಮಿಯ ಅಂತರ ಇದೆ. ಒಬ್ಬ ಹೊಸ 7th ಪೇ ಸ್ಕೇಲ್ ಪ್ರಕಾರ ಒಬ್ಬ ಎಂಟ್ರಿ ಪಾಯಿಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದು 70,000 ಸಂಬಳ ಇದೆ ಅಂತ ಇಟ್ಕೊಳ್ಳಿ. ಇವ್ರಿಗೊಂದು 10 ರಿಂದ 15,000 ಸಿಕ್ಕಿದ್ರೆ ಪುಣ್ಯ ಇವ್ರಿಗೆ. ಅಷ್ಟೇ ಇರ್ತದೆ. ಇವ್ರು 10 ವರ್ಷ ದುಡಿದ್ರು ಅವರು ಟೆಂಪರರಿ ಗೆಸ್ಟೋ ಏನೋ ಆಗಿರ್ತಾರೆ. ಸೊ ಈಗ ಪ್ರಶ್ನೆ ಇರೋದು ನೋಡಿ, ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ಆ ಶಿಕ್ಷಣ ಕೊಡುವವರ ಬದುಕು ಹೇಗಿದೆ? ಅವರು 3 ಹೊತ್ತಿನ ಊಟಕ್ಕೆ ಪರ್ಕಾಡ್ಕೊಂಡು ಅಲ್ದಾಡ್ಕೊಂಡು ಅವರಿಗೊಂದು ಮಾನಸಿಕ ನೆಮ್ಮದಿ ಇಲ್ಲದೆ ಅವರೊಂದು ಒಳ್ಳೆ ಶಿಕ್ಷಣ ಕೊಡಿ ಅಂದರೆ ಅವ್ರ ಶಕ್ತಿ ಇಲ್ಲ ಅಂತಲ್ಲ, ಇದೆ, ಅವರಿಗೆ ಕೂಡ ಒಂದು ನೆಮ್ಮದಿಯ ಜೀವನ, ಖುಷಿ, ಬದುಕಿನಲ್ಲಿ ಸಂಭ್ರಮ, ತಯಾರಿ ಬೇಕಲ್ಲ ಸ್ವಾಮಿ, ಪೂರ್ವ ತಯಾರಿ ಮಾಡಿಕೊಳ್ಳಿಕ್ಕೆ ಒಂದು ಮಾನಸಿಕವಾದಂತ ಸಿದ್ಧತೆ ಬೇಕಲ್ಲ, ಒಂದು ನೆಮ್ಮದಿ. ಮೇಷ್ಟು ಅಂತ ಹೇಳಿ ಸತತ ಓದ್ತಾ ಇರಬೇಕು, ಮತ್ತೆ ಸತತ ಪಠಣದಲ್ಲಿ ತೊಡಗಿಸಿ ಓದುದು, ಬರೆಯುವುದು, ಒಂದು ಸಂಶೋಧನಾ ದೃಷ್ಟಿಕೋನ ಅದೆಲ್ಲ ಮಾಡ್ಕೊಳ್ಬೇಕಂದ್ರೆ ಅವನಿಗೆ ಹೊಟ್ಟೆ ಬಟ್ಟೆ ವಸತಿದ್ದು ಸಮಸ್ಯೆ ಇರಬಾರ್ದು, ಅಷ್ಟು ಸಂಬಳ ಬರ್ತಾ ಇರಬೇಕು. ಅಂತ ಸ್ಥಿತಿ ಈಗಲೂ ಇಲ್ಲ. ಹಾಗೆ ಅಂತೇಳಿ ಹೊಸ ನೀತಿಯಲ್ಲಿ ಎಲ್ಲಿ ಕೂಡ ಹೇಳಲಿಲ್ಲ. ನಮ್ಮ ಇನ್ನು ಮುಂದಿನ ಎಜುಕೇಷನ್ ನೀತಿ ಪ್ರಕಾರ ಗೆಸ್ಟ್ ಲೆಕ್ಚರು, ಕಾಂಟ್ರಾಕ್ಟ್ ಬೇಸಿಸ್ ಇಲ್ಲ, ಇದ್ದ ಮೇಸ್ಟ್ಗಳೆಲ್ಲ ಪರ್ಮನೆಂಟ್ ಮೇಸ್ಟ್ರು ಅಂತೇಳಿ ಒಂದು ಪದ ಎಲ್ಲಿಯೂ ಬರುವುದಿಲ್ಲ.
ಬಾರಿ 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 ಅಗತ್ಯವಾಗಿ ಮಾಡಬೇಕಾಗಿದ್ದ ವಿಚಾರ ಅದು. ಹೌದು. ಇದು ಯಾಕಂತ ಹೇಳಿದ್ರೆ ಇವತ್ತು ಕೂಡ ನಾವು ನೋಡ್ತೇವೆ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಈ ಒಂದು ಕೊರೋನಾದ ಸಂಕಷ್ಟ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಕ್ಷಕರು, ನೀವು ಹೇಳಿದಾಗೆ ಯಾರು ಗೆಸ್ಟ್ ಲೆಕ್ಚರರ್ಸ್, ಟೆಂಪರರಿ ಬೇಸಿಸ್ ನವರ ಪರಿಸ್ಥಿತಿ ಹೆಚ್ಚು ಹೇಳಿದ್ರಲ್ಲ, ಹೌದು, ತೀವ್ರ ಗಂಭೀರ ಸ್ವರೂಪಕ್ಕೆ ಬಂದು ನಿಂತಿದೆ. ಕೂಲಿ ಕೆಲಸ ಹೋಗ್ಬಾರ್ದು, ಅಲ್ಲೇ ನಾನು ಆ ಕೆಲಸ ಕೆಟ್ಟದ್ದು ಅಂತ ಹೇಳುದಲ್ಲ, ಬಟ್ ಮೇಸ್ಟ್ರ್ ಆಗಿ ಅವನು ಮೇಸ್ಟ್ರ್ ಏನು ಅವರ ಸ್ಪೆಷಲೈಸೇಷನ್ ಆ ಕೆಲಸಲ್ಲೇ ಅವ್ರು ಮಾಡ್ತಾ ಇರಬೇಕು. ಸೊ ಏನು ಹೊಟ್ಟೆಪಾಡಿಗೋಸ್ಕರ ಏನೇನೋ ಕೆಲಸಕ್ಕೆ ಇಳಿದಿದ್ದಾರೆ. ಯಾಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಸರ್ಕಾರ ಅದಕ್ಕೆ ಡೈರೆಕ್ಟ್ಲಿ ಮತ್ತೆ ಇಂಡೈರೆಕ್ಟ್ಲಿ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್, ಈಕ್ವಲಿ ರೆಸ್ಪಾನ್ಸಿಬಲ್. ಇಂತಹ ಸ್ಥಿತಿಯಲ್ಲಿ ಹೊಸ ನೀತಿ ಕೂಡ ಒಂದು, ಮತ್ತೆ ಇನ್ನೊಂದು, ಈಗ ಇಷ್ಟು ವರ್ಷ ಇದ್ದ ಸರ್ಕಾರಗಳು ಕೂಡ ಈ ಪರ್ಟಿಕ್ಯುಲರ್ ವಿಚಾರವಾಗಿ ತುಂಬಾ ಗಮನಿಸಿದಾಗ ಕೂಡ ಇಲ್ಲ. ಸರ್ಕಾರಗಳಿಂದ ಸರ್ಕಾರಗಳು ಬದಲಾಗ್ತವೆ ಹೋಗ್ತಾ ಉಂಟು. ಅಲ್ಲ, ಅದು ಮೇಷ್ಟು ಅಂತಲ್ಲ. ಮತ್ತೆ ನಾನು ದುಡಿಯೋರ್ದೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ವೈಟ್ ಕಾಲರ್, ಬ್ಲೂ ಕಾಲರ್ ಅಂತ ಇದೆ. ಶ್ರಮ, ದೈಹಿಕ ಶ್ರಮ ಬಳಸುವವರು ಮತ್ತೆ ಮಾನಸಿಕ ಶ್ರಮ ಬಳಸುವವರು ಅಂತ. ಇವರ ಮಧ್ಯೆ ಅವ್ರಿಗೆ ಸಂಬಳ ಹೆಚ್ಚು ಕಡಿಮೆ ಏನೇ ಇರಲಿ, ಬಟ್ ಒಂದು ಕ್ಲಾಸ್ ಡಿಫರೆನ್ಸ್ ಎಷ್ಟಿದೆ, ಕ್ಲಾಸ್ ಡಿಫರೆನ್ಸ್ ಅಲ್ಲ, ಒಂದು ಮಾನಸಿಕ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಕೂಡ ಒಗ್ಗಟ್ಟಾಗಿ ಸೇರೋಕೆ ಏನು ಹೋರಾಟ ಮಾಡೋದೇ ಇಲ್ಲ. ಸೊ ಅವರು ಬೇರೆನೇ, ಇವರು ಬೇರೆನೇ ಇರ್ತಾರೆ. ಸೊ ಇದು ಒಂದು ದೊಡ್ಡ ಇವ್ರಿಗೆ ಆಯುಧ ಆಗಿದೆ. ಮೇಸ್ಟ್ ಈಗ ನೀವು ನಂಬ್ತೀರಾ ಇಲ್ವಾ, ಈಗ ಇವರು ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪಾರ್ಟ್ ಟೈಮು ಎಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರ ಎಂಪ್ಲಾಯ್ಮೆಂಟನ್ನು ಗೌರ್ ಮಾಡೋ ಒಂದು ಕಾಯ್ದೆ ಇಲ್ಲ ನಮ್ಮಲ್ಲಿ. ಈಗ ಒಂದು ಹೌಸ್ ಮೇಡ್ ಆದರೂ ಅವ್ರಿಗೊಂದು ಕಾಯ್ದೆ ಇದೆ. ಅವ್ರು ಎಷ್ಟು ಗಂಟೆ ಕೆಲಸ ಮಾಡಬೇಕು, ಇಷ್ಟಂತ ಎಷ್ಟು ಗಂಟೆ ಕೊಡಬೇಕು, ಎಷ್ಟು ಸಂಬಳ ಕೊಡಬೇಕು, ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ಅವ್ರಿಗೆ ಅರೇಂಜ್ಮೆಂಟ್ ಆದಾಗ ಏನು ಮಾಡಬೇಕು ಅಂತೆಲ್ಲ ಇದೆ. ಇಲ್ಲಿ ಒಂದು UGC ಸರ್ಕ್ಯುಲರ್ ಬಿಟ್ರೆ ಅಂದ್ರೆ ಇಷ್ಟು ಸಂಬಳ ಕೊಡಬೇಕು ಅಂತ ಇದೆ. ಅದಕ್ಕೆ ಯಾರು 3 ಕಾಸಿನ ಬೆಲೆ ಕೊಡೋದಿಲ್ಲ ಯಾರು ಕೂಡ. ಸೊ ಒಂದು ಕಾಯ್ದೆ ಇಲ್ಲ ಇವರ ಟು ಗವರ್ನ್ ದೇರ್ ಎಂಪ್ಲಾಯ್ಮೆಂಟ್. ಸೊ ದಟ್ಸ್ ಎ ಮೇಜರ್ ಪ್ರಾಬ್ಲಮ್. ಎಲ್ಲಿ ಬರ್ತಾರೆ ಇವರು? ಈಗ ಅದೇ ಸಮಸ್ಯೆಗೊಳಗಾದ ಈ ರೀತಿಯ ಟೆಂಪರರಿ ಅಥವಾ ಗೆಸ್ಟ್ ಲೆಕ್ಚರ್ಗಳು ಅವರ ಒಂದು ಸಮಸ್ಯೆಯನ್ನು ತೋಡಿಕೊಳ್ಳಿಕ್ಕೆ ನೀವು ಹೇಳಿದಾಗೆ ಎಲ್ಲಿ ಹೋಗಿ ಹೇಳಿಕೊಳ್ಳೋದು, ಎಲ್ಲಿ ಕೇಸ್ ಹಾಕುದು, ಎಲ್ಲಿ ಹೀಗಾಯ್ತು ಇದು ಕೋರ್ಟ್ ಹೋಗ್ಬೇಕು ಅಂತ ಹೇಳಿದ್ರೆ, ಪರ್ಮನೆಂಟ್ ಎಂಪ್ಲಾಯಿಗೆ ಏನು ಅನ್ಯಾಯ ಆದರೆ ನಮ್ಮ ಕೋರ್ಟ್ ಹೋಗ್ಬೋದು. ನಮ್ಮ ಪೆನ್ಷನ್ ಕೊಡಲಿಲ್ಲ, ಸಂಬಳ ಕೊಡಲಿಲ್ಲ, ಕೆಲಸ ತೆಗೆದ್ರು ಅಂತ ಇವ್ರಿಗೆ ಎಲ್ಲಿಯೂ ಇಲ್ಲ, ಕಾಯ್ದೆನೇ ಇಲ್ಲ ಅದಕ್ಕೆ ಒಂದು ಇದೆ. ದಟ್ಸ್ ಅ ಮೇಜರ್ ಪ್ರಾಬ್ಲಮ್ ಇದಿದೆ. ಸೊ ಶಿಕ್ಷಣ ಪಡೆದವರು ಉದ್ಯೋಗಕ್ಕೆ ಸಂಬಂಧಪಟ್ಟಾಗ ಹೇಳ್ತಿದ್ರೆ, ಈಗ ಏನು ದೊಡ್ಡ ಆಕ್ಷೇಪ ಇರೋದು ಅಂತ ಹೇಳಿದ್ರೆ ಎಲ್ಲ ಅಂದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜಲ್ಲಿ ಸಿಗುವ ಶಿಕ್ಷಣಕ್ಕೂ ಉದ್ಯೋಗದ ಮಾರುಕಟ್ಟೆಯಲ್ಲಿ ಅದಕ್ಕಿರುವ ಬೇಡಿಕೆಗೂ ಸಂಬಂಧ ಇಲ್ಲ ಅಂತ ಇದೆ. ಅದೊಂಥರ ಪ್ಯಾರಲಲ್ ಲೈನಲ್ಲಿ, ಸಮಾನಾಂತರ ರೇಖೆಯಲ್ಲಿ ಹೋಗ್ತವೆ, ಮೀಟ್ ಆಗ್ತಾ ಇಲ್ಲ. ಸೊ ಬೇಸಿಕ್ ತುಂಬಾ ಕಂಪನಿಗಳು, ಪ್ರೈವೇಟ್ ಸೆಕ್ಟರ್ ಕಂಪನಿಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಅವರು ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ, ಅದು ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಡಿಗ್ರಿ ಇರ್ಬೋದು, ಅವ್ರು ಅಷ್ಟೆಲ್ಲ ಮಾಡ್ಕೊಂಡು ಬಂದ್ರು ಪುನಃ ನಾವು 6 ತಿಂಗಳು 1 ವರ್ಷ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ನಾವು ಎಷ್ಟೆಲ್ಲ ವೆಚ್ಚ ಮಾಡ್ತಿದ್ರೆ ವೇಸ್ಟ್ ಅಲ್ವಾ ಇದು? ಸೊ ಒಂದು ಕಡೆಗೆ ಎಜುಕೇಶನ್ ಡಿಗ್ರಿ ಅಂತ ಇದೆ, ಸೊ ಈ ಕೂಗು ಒಂದು ಕಡೆಗಿದೆ. ಸೊ ಅದನ್ನು ಸರಿಪಡಿಸಿ ಅಂದ್ರೆ ಒಂದು ಇಂಡಸ್ಟ್ರಿಗೆ ಯಾವ ರೀತಿ ಒಬ್ಬ ಸ್ಕಿಲ್ ಓರಿಯೆಂಟೆಡ್ ವಿದ್ಯಾರ್ಥಿ ಅಥವಾ ಒಬ್ಬ ಯೋಜನೆ ಬೇಕಾಗ್ತಾನೆ ಅಂದ್ರೆ ಆ ಪರ್ಟಿಕ್ಯುಲರ್ ಅದಕ್ಕೆ ಅವ್ರು ಹೇಳುವಂತ ಒಂದು ಡಿಗ್ರಿಯೋ ಅಥವಾ ಮಾಸ್ಟರ್ ಡಿಗ್ರಿಯೋ ಅಥವಾ ಡಿಪ್ಲೊಮಾ ಓದಿಕೊಂಡು ಬಂದವನು, ಬಟ್ ಅವನು ಅಷ್ಟೆಲ್ಲವನ್ನು ಶಿಕ್ಷಣ ಅಥವಾ 4 ಗೋಡೆಯ ನಡುವೆ ಕಲಿತುಕೊಂಡು ಬಂದು ಈ ಇಂಡಸ್ಟ್ರಿ ಕಂಪನಿಗೆ ಸೇರಿದಾಗ ಅಥವಾ ಸೇರೋ ಸಂದರ್ಭದಲ್ಲಿ ಅವನು ಅಷ್ಟು ಕೆಪೇಬಲ್ ಆಗಿರುವುದಿಲ್ಲ ಅಂತ. ಹೌದು. ಈಗ ಹೊಸ ಎಜುಕೇಷನ್ ನೀತಿ ಏನು ಹೇಳ್ತದೆ, ಹೈಯರ್ ಎಜುಕೇಷನ್ ಬಗ್ಗೆ ಏನಿದೆ, ಈಗ ಹಿಂದೆ 3 ವರ್ಷ ಇದ್ದದ್ದನ್ನು ಡಿಗ್ರಿಯನ್ನು ತೆಗೆದು 4 ವರ್ಷ ಮಾಡ್ತಾ ಇದೆ. 4 ವರ್ಷ ಮಾಡೋದ್ರ ಜೊತೆಗೆ ಅದನ್ನು ತುಂಬ ಫ್ಲೆಕ್ಸಿಬಲ್ ಮಾಡ್ತಾ ಇದೆ. ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ಈಗ 1 ವರ್ಷ ಆದ ಕೂಡಲೇ ಬಿಡ್ಬೋದು, ಸಾಕು ನನಗೆ ಅಂತೇಳಿ ಆಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. 2 ವರ್ಷ ಆದ ಬಿಟ್ಟು ಆಗೊಂದು ಸರ್ಟಿಫಿಕೇಟ್. ನೋಡ ಆ ಎಲ್ಲ ವಿಚಾರ ನಾವು ಚರ್ಚೆ ಮತ್ತೆ ಕಂಟಿನ್ಯೂ ಮಾಡೋ. ಈಗ ಸಣ್ಣ ಬ್ರೇಕ್ ತಗೊಳ್ಳೋ. ಈಗ ಬ್ರೇಕ್ ನಂತರ ಮತ್ತೆ ನಾವು ಆ ಪರ್ಟಿಕ್ಯುಲರ್ಲಿ ಏನು ಕ್ಲಾಸಿಫಿಕೇಶನ್ ಆ ವಿಚಾರ ಕೂಡ ಮಾತಾಡುವ. ಮತ್ತೆ ಒಂದಷ್ಟು ಇನ್ನೂ ವಿಚಾರಗಳು ಮುಖ್ಯವಾಗಿ ಏನು ದಾಖಲೀಕರಣ ಯಾವ ರೀತಿ ಅದು ಇಂಪ್ರೂವ್ಮೆಂಟ್ ಆಗೋ ವಿಚಾರದಲ್ಲಿ ಏನಾದರೂ ಮಾತಾಡುತ್ತಾ ಅಥವಾ ಮೌಲ್ಯಗಳ ಬಗ್ಗೆ ಏನಾದರೂ ಮಾತಾಡುತ್ತಾ ಅನ್ನೋದನ್ನು ಕೂಡ ನೋಡ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಅಂದರೆ ಹಳೆಯ ಶಿಕ್ಷಣ ನೀತಿ ಅದರ ಸ್ವರೂಪ ಹೇಗಿತ್ತು, ಮತ್ತು ಹೊಸ ಶಿಕ್ಷಣ ನೀತಿ ಅದು
ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡುತ್ತೆ ಅನ್ನೋ ವಿಚಾರವನ್ನು ಈಗಾಗಲೇ ಸಂವಾದದಲ್ಲಿ ಸಾಕಷ್ಟು ಮಾತಾಡಿದ್ದೇವೆ. ಈಗ ನಾವು ಈ ಒಂದು ಸಂವಾದವನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಾನು ಚಂದ್ರ ಪೂಜಾರಿ ಅವರ ಹತ್ರ ಕೇಳುವಂಥದ್ದು, ಯಾಕಂದರೆ ನೀವು ಆಗಲೇ ಒಂದು ಉಲ್ಲೇಖ ಮಾಡಿದರೆ ಈ ದಾಖಲೀಕರಣ ಎನ್ರೋಲ್ಮೆಂಟ್ ಜಾಸ್ತಿ ಆಗಬೇಕು ಅನ್ನೋ ವಿಚಾರದಲ್ಲಿ ಈ ನಮ್ಮ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತೆ, ಯಾವ ಮಾರ್ಗಸೂಚಿಗಳ ಬಗ್ಗೆ ಅದು ಮಾತಾಡುತ್ತೆ? ಅಂದರೆ ಬೇಸಿಕಲಿ ನೋಡಿ, ಈಗ ನಮ್ಮ ಎನ್ರೋಲ್ಮೆಂಟ್ ಲೋವರ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ ಚೆನ್ನಾಗಿದೆ. ಅಂದರೆ ಲೋವರ್ ಪ್ರೈಮರಿಲಿ 93% ಎನ್ರೋಲ್ಮೆಂಟ್ ಇದೆ, ಸೆಕೆಂಡ್ರಿ ಬರೋ ಒಂದು 75% ಆಗ್ತದೆ. ಬಟ್ ಹೈಯರ್ ಎಜುಕೇಷನ್ ಎಸ್ಪೆಷಲಿ ಕಾಲೇಜು ಮತ್ತು ಲೋವರ್ ನೀವು ಹೇಳಿದ ಪ್ರಕಾರ ಒಂದು 2 ದಶಕಗಳಿಂದ ಹಳೆಯ ದಿನಮಾನಗಳಿಗೆ ನೋಡಿದರೆ ಅದು ಈಗ 90% ಮೇಲೆ ಬಂದಿರೋದು ತುಂಬಾ ಅದು ದೊಡ್ಡ ಅಚೀವ್ಮೆಂಟ್. ಯಾಕಂದ್ರೆ ಭಾರತ ನಮ್ಮ ದೇಶ ಈಗ ಬೇರೆ ನೀವು ಯುರೋಪ್ನಾಗಿ ಕಂಪೇರ್ ಮಾಡಿದ್ರೆ ತುಂಬಾ ಗ್ರಾಮೀಣ ಹಳ್ಳಿಗಳು ಇರುವಂತ ಮತ್ತೆ ಫಸ್ಟ್ ಜನರೇಷನ್ ಓದುವಂತ ಪರಿಸರ ಅಥವಾ ಮನೆಗಳೇ ಇರುವಂತದ್ದು. ಈಗ ಬಟ್ ಹೈಯರ್ ಎಜುಕೇಷನ್ ನಮ್ಮದು ಭಾರಿ ಹಿಂದೆ ಇದೆ. ಅಂದರೆ ಆಲ್ಮೋಸ್ಟ್ ಆಲ್ 25ರಿಂದ 20% ಇದೆ. ಅಂದರೆ ಹೈಯರ್ ಎಜುಕೇಷನ್ನಿಗೆ ಹೋಗೋ ವಯಸ್ಸಿನ ಮಕ್ಕಳು ಆಲ್ಮೋಸ್ಟ್ ಒಂದು 15ರಿಂದ 19 ಈ ಏಜ್ ರೇಂಜ್ ಅಂತ ಇಟ್ಕೊಳ್ಳಿ. ಆ ರೇಂಜಲ್ಲಿ 100 ಜನ ಇದ್ದರೆ ಕೇವಲ 25 ಜನ ಹೈಯರ್ ಎಜುಕೇಷನ್ ಹೋಗ್ತಾ ಇದ್ದಾರೆ. ಅದು ಕೂಡ ಅದು ಜನರಲ್ ರೇಟ್. ಅದು ಸಮಾಜ ಎಲ್ಲ ವರ್ಗದಿಂದ ಅಷ್ಟಿಲ್ಲ. ದಲಿತರಿಂದ, ಬುಡಕಟ್ಟಿಂದ, ಅಲ್ಪಸಂಖ್ಯಾತರಿಂದ 10-15% ಒಳಗೆ ಇದೆ. ಆದಿವಾಸಿಗಳು ಇದೆಲ್ಲ ಭಾರಿ ಕಡಿಮೆ ಇದೆ. ಅದಕ್ಕಾಗಿ ಹೊಸ ಎಜುಕೇಶನ್ ಪಾಲಿಸಿ ಏನು ಹೇಳ್ತದೆ ಅಂತ ಹೇಳಿದ್ರೆ 2035 ವೇಳೆಗೆ ಆಲ್ಮೋಸ್ಟ್ ನಮ್ಮ ಹೈಯರ್ ಎಜುಕೇಶನ್ ಎನ್ರೋಲ್ಮೆಂಟ್ ಅನ್ನು 50%ಗೆ ಏರಿಸಬೇಕು ಅಂತ ಹೇಳ್ತಾ ಇದೆ, ಗುರಿ ಇಟ್ಟುಕೊಂಡಿದೆ. ಬಟ್ 50%ಗೆ ಏರಿಸಬೇಕು ಅಂತ ಆದರೆ ನೀವು ಸಾಕಷ್ಟು ಯೂನಿವರ್ಸಿಟಿಗಳನ್ನು ಅಂದ್ರೆ ಭಾರಿ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ್ತದೆ. ಅದು ಇನ್ವೆಸ್ಟ್ಮೆಂಟ್ ಜೊತೆಗೆ ಪ್ರೇರಣೆ ಕೂಡ ದೊಡ್ಡ ಇದು ಬೇಕಾಗ್ತದೆ. ಬಟ್ ಎಷ್ಟೋ ಸರಿ ಇವರ ಎಜುಕೇಶನ್ ಪಾಲಿಸಿಯಲ್ಲಿ ಬೇರೆ ಭಾಗಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಒಂದು ಕಡೆಗೆ ಎನ್ರೋಲ್ಮೆಂಟ್ ಏರಿಸಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆಗೆ ಏನು ಪಾಲಿಸಿ ಹೇಳ್ತದೆ ಅಂತ ಹೇಳಿದ್ರೆ, ಈಗ ಇದೆಲ್ಲ ಬೇಕಾಬಿಟ್ಟಿಯಾಗಿ ಡಿಸಿಪ್ಲಿನಿಗೊಂದು ಯೂನಿವರ್ಸಿಟಿ ಮಾಡೋದು, ಅದರ ಗುಣಮಟ್ಟ ಇಲ್ಲ, ಅದಕ್ಕೆ ಸಾಕಷ್ಟು ಟೀಚರ್ಸ್ ಕೊಡಲಿಕ್ಕಿಲ್ಲ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಿಲ್ಲ, ಅಂಥದ್ದೆಲ್ಲ ಸರಿಯಾಗೋದಿಲ್ಲ. ಅದರ ಬದಲು ಬೆಸ್ಟ್ ಯೂನಿವರ್ಸಿಟಿಗಳನ್ನು ಜಿಲ್ಲೆಯಲ್ಲಿ ಎಲ್ಲೇ ಒಂದು ಕಡೆಗೆ ಒಂದು ಮಾಡೋದು ಅಂತೇಳಿ ಹೇಳ್ತಾ ಇದೆ. ಅಂದರೆ ಇವರು ಜಾಸ್ತಿ ಯೂನಿವರ್ಸಿಟಿಗಳನ್ನು ಹೆಚ್ಚಿಸುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಎಂಫಸಿಸ್ ಕ್ವಾಲಿಟಿ ಮೇಲೆ ಕೊಡಬೇಕು ಅಂತ ಇದ್ದಾರೆ. ಕಡಿಮೆ ಇರ್ಬೋದು ಬಟ್ ಬೆಸ್ಟ್ ಕೊಡುವ ಅಂತೇಳಿ. ಹಾಗಿರುವಾಗ ಎನ್ರೋಲ್ಮೆಂಟ್ ಏರಿಸಬೇಕು ಅಂತ ಹೇಳಿದ್ರೆ ಇವ್ರು ಖಾಲಿ ಆನ್ಲೈನ್ ಎಜುಕೇಶನ್ ಅಲ್ಲೇ ಮಾಡಬೇಕಾಗ್ತದೆ. ಹಾಗಾಗಿ ಕೊರೋನಾ ಬಂದದ್ದು ಒಂದು ವರನೇ ಇರ್ಬೋದು ಇವರಿಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಸಣ್ಣ ಇಂಟ್ರೊಡಕ್ಷನ್ ಆಗಿದೆ ಅಲ್ವಾ, ಆನ್ಲೈನ್ ಅಂತೇಳಿ. ಸೊ ಅದು ಅದರ ಮಾಡಿಬಿಟ್ರೆ ಬೇರೆ ಫಿಸಿಕಲ್. ಎರಡನೇದಾಗಿ ಇವರ ಹಣಕಾಸು ಸ್ಥಿತಿ ಕೂಡ ತುಂಬಾ ಕೆಟ್ಟದಿದೆ. ಈಗ ನೋಡಿ, ಇವ್ರಿಗೆ ಅಷ್ಟೆಲ್ಲ ಯೂನಿವರ್ಸಿಟಿ ಮಾಡಬೇಕಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿದೆ ದುಡ್ಡು? ಬಟ್ ನಮ್ಮ ಎಲ್ಲ ಬಹುತೇಕ ಏನು ಸರ್ಕಾರಿ ಯೂನಿವರ್ಸಿಟಿಗಳ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಾಧಾರಣ ಮಟ್ಟದಲ್ಲಿ ಖರ್ಚು ಮಾಡ್ಲಿಕ್ಕೆ ಕೂಡ ಅಲ್ಲಿ ದುಡ್ಡು ಇಲ್ಲದಂತ ಪರಿಸ್ಥಿತಿ ಉಂಟಾಗಿದೆ. ದೊಡ್ಡ ಮಟ್ಟದಲ್ಲಿ ಬಿಡಿ, ಸಂಬಳ ಪೆನ್ಷನ್ಗಳು ಯಾವುದು ಟೈಮ್ ಆಗ್ತಾ ಇಲ್ಲ ಈಗಾಗಲೇ. ಇನ್ನು ಮುಂದೆ ಗೊತ್ತಿಲ್ಲ ನಮಗೆ ಇದಾಗೋದು. ಸೊ ಹಾಗಾಗಿ ಎನ್ರೋಲ್ಮೆಂಟ್ ನನ್ನ ಪ್ರಕಾರ ಇವರು ಜಾಸ್ತಿ 50% ಮಾಡಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಆನ್ಲೈನ್ ಎಜುಕೇಶನ್ ಮೂಲಕ ಮಾಡಬೇಕು. ಬಿಟ್ರೆ ಇದು ಈ ಸಾಧ್ಯತೆ ಕಡಿಮೆ, ಯೂನಿವರ್ಸಿಟಿಗಳನ್ನ ತೆರೆದು ಬರುವಂತ ಸಾಧ್ಯತೆ ಕಡಿಮೆ ಅಂತ ಅನಿಸ್ತದೆ. ಸರಿ, ಈಗ ಈ ಉನ್ನತ ಶಿಕ್ಷಣ ಮತ್ತು ಅದರ ಆಡಳಿತ ವ್ಯವಸ್ಥೆ ವಿಚಾರ ಬಗ್ಗೆ ಈ ನೀತಿ ಏನು ಹೇಳ್ತದೆ? ಅದು ಭಾರಿ ಮುಖ್ಯ ಆಕ್ಚುಲಿ. ಏನು ಅಂತ ಹೇಳಿದ್ರೆ ನೋಡಿ, ಈಗಲೂ ಉನ್ನತ ಶಿಕ್ಷಣದ ಅಡ್ಮಿನಿಸ್ಟ್ರೇಷನ್ ಈಗಾಗಲೇ ತುಂಬಾ ಸೆಂಟ್ರಲೈಸ್ ಆಗಿದೆ. ನೀವು ಕರ್ನಾಟಕದ ಉದಾಹರಣೆ ತಗೊಳ್ತಿದ್ರೆ, ಕರ್ನಾಟಕದ 1976 ಆಕ್ಟಿಗೆ 2000 SM ಕೃಷ್ಣಯ್ಯರ್ ಒಂದು ಇದಾಯ್ತು ಅಮೆಂಡ್ಮೆಂಟ್. ಆ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸೆನೆಟ್ ಕಿತ್ತು ಬಿಸಾಕಿದ್ರು, ಸಿಂಡಿಕೇಟ್ಗೆ ನೇರ ಗವರ್ಮೆಂಟ್ ನೇಮಕ ಮಾಡೋದು ಅಂತ ಆಯ್ತು. ಅಂದ್ರೆ ಅದ್ರ ಮೊದಲು ಇಲೆಕ್ಷನ್ ಇತ್ತು, ಸೆನೆಟ್ಗೂ ಇತ್ತು, ಸಿಂಡಿಕೇಟ್ಗೂ ಇತ್ತು. ಆಯ್ತು, ಇದು ಆಗಾದ 2000ರಲ್ಲಿ. ಈಗ 2017ರಲ್ಲಿ ಆ 2000 ಆಕ್ಟಿಗೆ ಅಮೆಂಡ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಜೊತೆಗೆ ಅದರಲ್ಲಿ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಷನ್ ಎಲ್ಲವೂ ಇತ್ತು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಬೇಸಿಕ್ ಏನಾಗಬೇಕು ಅಂತ ಹೇಳಿದ್ರೆ, ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇನ್ ಪಾಲುದಾರ ಯಾರು ಅಂತ ಹೇಳಿದ್ರೆ ಸ್ಟೂಡೆಂಟ್ಸು, ಟೀಚರ್ಸು ಮತ್ತೆ ಪೋಷಕರು. ಅದು ಏನಾಗಿದೆ, ಹಿಂದೇನೂ ಇರಲಿಲ್ಲ. ನಾನು ಹೇಳಿದಲ್ಲ, ಈಗ 2000 ಆಕ್ಟಿಗೆ 2017ರಲ್ಲಿ ಕರ್ನಾಟಕ ಗವರ್ಮೆಂಟ್ ಅಮೆಂಡ್ ಮಾಡಿದೆ. ಅದರ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಸೆಂಟ್ರಲೈಸ್ ಮಾಡ್ತಾ ಇದೆ, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಳಗೆ ತರ್ತಾ ಇದೆ. ಮತ್ತೆ 1 ಕೋಟಿಗಿಂತ ಹೆಚ್ಚಿನ ಖರೀದಿಯನ್ನು ಕೂಡ ಅದು ಸೆಂಟ್ರಲೈಸ್ ಮಾಡ್ತಾ ಇದೆ.
ಅಂದರೆ ಇಡೀ ಪ್ರೋಸೆಸ್ಸಲ್ಲಿ ನಿಮಗೆ ಟೀಚರ್ಗೆ ಕಾಣೋದಿಲ್ಲ, ಸ್ಟೂಡೆಂಟ್ಸ್ ಕಾಣೋದಿಲ್ಲ, ಪೋಷಕರು ಕಾಣೋದಿಲ್ಲ, ಬ್ಯೂರೋಕ್ರಸಿ ಮಾತ್ರ ಕಾಣ್ತಾ ಇದೆ. ಇದು ಈಗಿರೋ ಸಮಸ್ಯೆ. ಹಾಗಂತೇಳಿ ಹೊಸ ಪಾಲಿಸಿಯಲ್ಲಿ ಇದಕ್ಕೇನು ಪರಿಹಾರ ಕಾಣ್ತಾ ಇಲ್ಲ. ಇವರು ಮತ್ತು ಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ, ಅಟ್ ರೆಗ್ಯುಲೇಟರಿ ಸಿಸ್ಟಮ್ ಆಫ್ ಹೈಯರ್ ಎಜುಕೇಶನ್ ವಿಲ್ ಎನ್ಶೂರ್ ದ್ಯಾಟ್ ದ ಡಿಸ್ಟಿಂಕ್ಟ್ ಫಂಕ್ಷನ್ಸ್ ಆಫ್ ರೆಗ್ಯುಲೇಷನ್, ಅಕ್ರೆಡಿಷನ್, ಫಂಡಿಂಗ್ ಆ್ಯಂಡ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ setting will be performed by distinct, independent and empowered bodies. These 4 structures will be set up as 4 independent vertical within one umbrella institution. ಒಂದರ ಕೆಳಗೆ ಅದು ಯಾವುದು ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ. ಈಗ ಹಿಂದೆ UGC ಇತ್ತು, NAC ಇತ್ತು, ಬೇರೆ ಬೇರೆ ಫಂಕ್ಷನ್ ಬೇರೆ ಬೇರೆ ಇತ್ತು. ಅದನ್ನೆಲ್ಲ ಒಂದರ ಕೆಳಗೆ ಹೈಯರ್ ಎಜುಕೇಷನ್ ಕಮಿಷನ್ ಅಂತ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಅದು ಯಾರು ಚೇರ್ಮನ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ಬಿ ದ ಚೇರ್ಮನ್ ಆಫ್ ದ್ಯಾಟ್. ಅಂದರೆ ಇಷ್ಟವರೆಗೆ ಎಜುಕೇಷನ್ ಅಡ್ಮಿನಿಸ್ಟ್ರೇಷನಲ್ಲಿ ಅಟ್ಲೀಸ್ಟ್ ಟಾಪ್ ಲೆವೆಲಲ್ಲಿ ಅಕಾಡೆಮಿಷಿಯನ್ಸ್ ಇರ್ತಿದ್ರು, UGC ಚೇರ್ಮನು, NAC. ಈಗ ಅದು ಹೋಗಿ ಪೊಲಿಟಿಷಿಯನ್ಸ್ ನೇರ ಅಲ್ಲಿಗೆ ಬರ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟಿನ ಸೆಂಟ್ರಲೈಸೇಷನ್ ನಡೀತಾ ಇದೆ. ಮತ್ತು ಅವರು ಒಂದು ದೇಶಕ್ಕೆ ಒಂದು ಎಜುಕೇಷನ್ ಪಾಲಿಸಿ ಅಂತ ಹೇಳಿದ್ರೆ ಅವರೇ ಟೆಕ್ಸ್ಟ್ ಪಠ್ಯಗಳು ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೆ, ಮೌಲ್ಯಮಾಪನ ಮಾಡೋದು ಹೇಗೆ ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಇಷ್ಟು ರೀಜನಲ್ ವೇರಿಯೇಷನ್ಸ್ ಇದ್ದಾಗ ಈ ಟೀಚರ್ಸ್ ರೆಪ್ರೆಸೆಂಟೇಷನ್ಸ್ ಇಲ್ಲ, ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ಸ್ ಇಲ್ಲ, ಪೋಷಕರ ರೆಪ್ರೆಸೆಂಟೇಷನ್ಸ್ ಇಲ್ಲ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್, ಅಂದರೆ ಒಂಥರ ಕೊಲೋನಿಯಲ್ ಬೆಂಟ್ ಆಫ್ ಮೈಂಡ್ ಅಂತ ಅನಿಸುತ್ತೆ ನನಗೆ. ಆ ಥರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬಂದರೆ ಏನೂ ಸುಧಾರಣೆ ಕಾಣೋದಿಲ್ಲ ನನಗೆ. ಇನ್ನೂ ಹೆಚ್ಚು ಸೆಂಟ್ರಲೈಸ್ ಆಗೋ ಸಾಧ್ಯತೆ ಇದೆ. ವಿದೇಶಗಳಲ್ಲಿ ಕೂಡ ಅದು ಈ ಸ್ವರೂಪದಲ್ಲಿ ಉಂಟಾ? ಇಲ್ಲ, ವಿದೇಶಗಳಲ್ಲಿ ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ, ಕೆಲವು ಜರ್ಮನಿಯಲ್ಲಿ, ನಾನೇನು ಹೋಗಿಲ್ಲ, ಇವ್ರು ಹೇಳಿದ್ದು ಮತ್ತು ಓದಿದ್ದು ಕೇಳಿದ್ದು, ವೈಸ್ ಚಾನ್ಸಲರ್ ನೇಮಕ ಮಾಡೋದ್ರಲ್ಲಿ ಸ್ಟಾಫ್ ಮೆಂಬರ್ಸ್ ವಾಯ್ಸ್ ಭಾರಿ ಇಂಪಾರ್ಟೆಂಟ್ ಅಲ್ಲಿ. VC ನೇಮಕ ಮಾಡುವ ಯಾಕೆ ಅಂತ ಹೇಳಿದ್ರೆ, ಒಬ್ಬ ಯೂನಿವರ್ಸಿಟಿ ನಡೆಸುವವನು ಹೇಗೆ ಅಂತೇಳಿ ಅವನ ಬಗ್ಗೆ ಸೌದ್ಯ ಗೊತ್ತಿದ್ದಷ್ಟು ಬೇರೆಯವ್ರಿಗೆ ಗೊತ್ತಿರುವುದಿಲ್ಲ. ನಮಗೆ ಎಷ್ಟೋ ಸಾರಿ ಎಂಥವ್ರು ವೈಸ್ ಚಾನ್ಸಲರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಸೌದ್ಯೋಗ ಗೊತ್ತಿದೆ, ಮೋಸ್ಟ್ ಯೂಸ್ಲೆಸ್ಗಳೆಲ್ಲ ಆಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಲಾಬಿ ಮಾಡ್ತಾರೆ ಪೊಲಿಟಿಷಿಯನ್ಸ್ ಜೊತೆಗೆ, ಅವರಿಗೆ ಮಾಡಿಕೊಂಡು ಅಥವಾ ದುಡ್ಡಿನ ವ್ಯವಹಾರ ಕೂಡ ನಡೀತಾ ಅಂತ ಹೇಳ್ತಾರೆ. ಅಂಥವರಲ್ಲಿ ವೈಸ್ ಚಾನ್ಸಲರ್ ಆಗ್ತದೆ. ಒಬ್ಬ ವೈಸ್ ಚಾನ್ಸಲರ್ ಆಗೋನು ಅದು ಇಡೀ ಅವನ ಸಂಸ್ಥೆ ನಡೆಸೋರಿಗೆ ಎಷ್ಟು ವಿಷನ್ ಬೇಕು, ಎಷ್ಟು ಕೆಪಬಿಲಿಟಿ ಬೇಕು. ಸೊ ಅಲ್ಲಿ ಅದಕ್ಕೆ ಭಾರಿ ಒತ್ತಿದೆ. ಅಂದರೆ ಟೀಚರ್ಸ್ ರೋಲ್ ತುಂಬ ಇದೆ, ಸ್ಟೂಡೆಂಟ್ಸ್ ರೋಲ್ ಕೂಡ ತುಂಬ ಇದೆ. ಬಟ್ ಅನ್ಫಾರ್ಚುನೇಟ್ ನಮ್ಮಲ್ಲಿ ಇಲ್ಲ. ಅಂದರೆ ಆ ಒಂದು ಅಕಾಡೆಮಿಕಲ್ ಆದಂತ ಏನು ಒಂದು ಸ್ವರೂಪದಿಂದ ಬಹುಶಃ ಅದನ್ನು ಏನೋ ತುಂಬ ಬ್ಯೂರೋಕ್ರಟೈಸ್ ಆಗ್ತಾ ಇದೆ 100%. ಈಗಲೂ ನೋಡ್ತಾ ಇದ್ದೇವೆ ಚೀಫ್ ಸೆಕ್ರೆಟರಿಗಳು, IAS ಆಫೀಸರ್ಗಳು ಇವರೇ. ಈಗ ಹೈಯರ್ ಎಜುಕೇಷನ್ ಕಮಿಷನ್ ಅಂತ ಇರ್ತದೆ, ಅವ್ರಿಗೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ. ಈಗ ಎಲ್ಲಿ VCಗಳ ಸಮಸ್ಯೆ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ಅವರು ಹೋಗಿ ಯಾವುದೋ ಸೆಕ್ರೆಟರಿ ಎದುರು ಕೈಕಟ್ಟಿ ನಿಲ್ಲುವ ಸ್ಥಿತಿ ಬಂದಿದೆ. ಈಗ ಅಷ್ಟು ಬ್ಯೂರೋಕ್ರಟೈಸ್ ಆಗಿದೆ. ಪಾಲಿಸಿ ಮ್ಯಾಟರ್ ಕೂಡ ಪಾಲಿಸಿ ಮ್ಯಾಟರ್ ರೋಲ್ ಏನಿದೆ ನೋಡ್ತಾ ಇದ್ದೇವಲ್ಲ ನಾವು, ಎಲ್ಲಿದೆ? ಎಲ್ಲಿ ಇಲ್ಲಲ್ಲ. ಈಗ ಇದೇ ಪಾಲಿಸಿ ಮಾಡುವಾಗಲೂ ಟೀಚರ್ಸ್ ಅಸೋಸಿಯೇಷನ್ ಕನ್ಸಲ್ಟ್ ಮಾಡಲಿಲ್ಲ, ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕನ್ಸಲ್ಟ್ ಮಾಡಲಿಲ್ಲ ಈ ನ್ಯೂ ಎಜುಕೇಶನ್ ಪಾಲಿಸಿ ಮಾಡುವಾಗಲೂ. ಅಲ್ಲ, ಬಟ್ ಒಂದು ದೇಶವ್ಯಾಪಿಯಾಗಿ ಒಂದು ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಅಂತ ಒಂದು ಅಭಿಪ್ರಾಯ ಅಂದ್ರೆ ಅದನ್ನು ವೆಬ್ಸೈಟ್ಗೆ ಬಿಟ್ಟಿದ್ದಾರೆ. ಯಾರು ಬರ್ತಾರೆ? ನಾನು ಹೇಳ್ತಾ ಇರೋದು, ಒಂದು ಪಾಲಿಸಿ ಆಗುವಾಗ ಟೀಚರ್ಸ್ ಅಸೋಸಿಯೇಷನ್ ಇದೆ ಅಲ್ವಾ, ಬರೀ ಸ್ಟೇಟಲ್ಲಿ ಇದೆ, ಸೆಂಟ್ರಲ್ ಇದೆ, ಫೆಡರಲ್ ಅಸೋಸಿಯೇಷನ್ಸ್ ಇವೆ, ಅವ್ರು ಕರೆದು ಮೀಟಿಂಗ್ ಮಾಡ್ಬೋದಲ್ಲ ನೀವು. ಈಗ ಇದು ಸರ್, ಓಕೆ, ಸಾಕಷ್ಟು ವಿಚಾರಗಳು ಮಾತಾಡಲಿಕ್ಕಿದೆ. ಏನೇನೋ ನಾವು ಇದೊಂದು ಏನು ಮಾತುಕತೆ ಸರಣಿ ಇಟ್ಕೊಂಡಿರುವುದರಿಂದ ಇನ್ನೂ ವಿಚಾರಗಳು ಮತ್ತೆ ಮತ್ತೆ ನಾವು ರಿಪೀಟೆಡ್ ಆಗಿ ಮಾತಾಡುವ ಹಾಗೆ ನಿಮ್ಮಾಗಿ ಬೇರೆ ಬೇರೆ ವಲಯದ ತಜ್ಞರು ಕೂಡ ಬರ್ತಾರೆ. ಈಗ ಕೊನೆಯದಾಗಿ ಈ ಶಿಕ್ಷಣ ನೀತಿ ಒಂದು ಮೌಲ್ಯದ ಬಗ್ಗೆ, ಶೈಕ್ಷಣಿಕ ಮೌಲ್ಯ ಅಥವಾ ಬದುಕನ್ನು ಕಟ್ಟಿಕೊಡುವ ಮೌಲ್ಯದ ಬಗ್ಗೆ ಏನು ಮಾತಾಡುತ್ತೆ ಅಂತ. ಯಾಕಂತ ಹೇಳಿದ್ರೆ ಅದು ಬಹುಮುಖ್ಯವಾದಂಥ ವಿಚಾರ. ಯಾಕಂದ್ರೆ ನಾವು ನಮ್ಮೆಲ್ಲ ಮಾತು, ದಿನಮಾನದ ಭಾಷಣ, ವಿಚಾರಗಳೆಲ್ಲ ಹೇಳ್ತೇವೆ ಶಿಕ್ಷಣ ಅಂತ ಹೇಳಿದ್ರೆ ಒಂದು ಹೊಸ ಮೌಲ್ಯವನ್ನು ಕೊಡುವಂಥದ್ದು ಅಂತ. ಈ ನೀತಿ ಎಜುಕೇಶನ್ ಪಾಲಿಸಿ ಏನು ಈ ವಿಚಾರ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನು ಹೇಳುತ್ತೆ? ಹೌದು, ಅಂದರೆ ಬೇಸಿಕಲ್ಲಿ ನೋಡಿ, ಎಜುಕೇಷನಲ್ಲಿ ಎರಡು, ಇಂಪಾರ್ಟಿಂಗ್ ಸ್ಕಿಲ್ ಆ್ಯಂಡ್ ಇಂಪಾರ್ಟಿಂಗ್ ವ್ಯಾಲ್ಯೂಸ್, ಪರಿಣಿತಿ ಮತ್ತು ಮೌಲ್ಯಗಳನ್ನು ಕೊಡುವ ಒಂದು ಪ್ರಕ್ರಿಯೆ ಅದು ಶಿಕ್ಷಣ ಪ್ರೋಸೆಸ್ ಅದು. ಸೊ ಅನ್ಫಾರ್ಚುನೇಟ್ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೌಲ್ಯದ ಪ್ರಶ್ನೆ ಬಂದರೆ ಅದು ಭಾರಿ ಹಿಂದಕ್ಕೆ ಸಂದಿದೆ ಈಗಾಗಲೇ. ಆದರೆ ಖಾಲಿ ಸ್ಕಿಲ್ ಕೊಡೋದೇ ಭಾರಿ ಮುಖ್ಯ ಆಗಿದೆ. ಅದರ ಪೇರೆಂಟ್ಸ್ ಕೂಡ ಅದರ ಬಗ್ಗೆ ವರಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಏನಾದರೂ ಒಂದು ಸ್ಕಿಲ್ ಹೇಳಿ ಕೊಡಿ, ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಒಂದು ಜಾಬ್ ನೋಡ್ಕೊಳ್ತಾನೆ ಅಂತ. ಡಾಕ್ಟ್ರು, ಎಂಜಿನಿಯರ್ಸ್, ಹಾಗಾಗಿ ನಮ್ಮಲ್ಲಿ ಏನಾಗಿದೆ, ಡಾಕ್ಟರ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಇದ್ದಾರೆ. ಸೊ ಎಷ್ಟೋ ಸಾರಿ ನಿಮಗೆ ಕರೋನಾದ ಉದಾಹರಣೆ ನೋಡಿ, ಕೊರೋನಾ ಸಂದರ್ಭದಲ್ಲಿ ಎಲ್ಲರ ಮೌಲ್ಯ ನಮಗೆ ಗೊತ್ತಾಗಿದೆ. ಮೌಲ್ಯ ರಹಿತ ಶಿಕ್ಷಣ ಏನ್ ಮಾಡ್ತದೆ ಅಂತ ಹೇಳುದು ಅನ್ನೋದನ್ನು ನಮ್ಮ ಖಾಸಗಿ ಆಸ್ಪತ್ರೆಗಳನ್ನು ನೋಡಿ ನಾವು ಕಲಿತಿದ್ದೇವೆ. ನೋಡು ಅವಸ್ಥೆ ನೋಡಿದ ಅಲ್ಲಿ ಅವ ಉಸಿರಾಟಕ್ಕೆ ಒದ್ದಾಡ್ತಾ ಇರ್ತಾರೆ, ಸೇರಿಸ್ಕೊಳ್ಳೋದಿಲ್ಲ. ಸರ್ವಿಸ್ ನೀವು ಕೊರೋನಾದ ವಿಚಾರ ಹೇಳೋ ನೆನಪಾಯ್ತು. ನಾವು ಮೊನ್ನೆ ಒಂದು ಸಂದರ್ಭದಲ್ಲಿ
ಖಾಸಗಿ ಆಸ್ಪತ್ರೆಗಳ ವಿಚಾರ ಬಗ್ಗೆ ಮಾತಾಡುವಾಗ ಮತ್ತು ಒಟ್ಟು ಶಿಕ್ಷಣ ಎಲ್ಲ ವಿಚಾರ ಬಗ್ಗೆ ಮಾತಾಡುವಾಗ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳೆಲ್ಲ ಇದ್ದಿದ್ರೆ ಏನು ಪ್ರಯೋಜನ ಅಂತ ವಿಚಾರ ಮಾತಾಡುವಾಗ ಕೂಡ ಅಲ್ಲಿಂದ ಪ್ರಶ್ನೆ ಬಂತು. ಈ ಕೊರೋನಾದ ಸಂದರ್ಭದಲ್ಲಿ ಓಕೆ, ಜಗತ್ತಿಗೆ ಇಡೀ ವ್ಯಾಪಿ ಇರುವಂಥ ಒಂದು ಸೋಂಕು, ಕ್ಯೂಬಾದಂಥ ಒಂದು ಸಣ್ಣ ದೇಶ, ಇರುವುದೇ ಸಣ್ಣ ದೇಶ, ನಮ್ಮ ಕರ್ನಾಟಕಕ್ಕೆಲ್ಲ ಯಾವುದೋ ಜಿಲ್ಲೆ ಅಷ್ಟೇ, ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಒಂದು ಕರ್ನಾಟಕದ ಯಾವುದಾದ್ರು ಒಂದು ಜಿಲ್ಲೆ ಅಷ್ಟು ದೊಡ್ಡ ದೇಶ ತನ್ನ ದೇಶವನ್ನು ನಿಭಾಯಿಸಿಕೊಂಡು ಬೇರೆ ದೇಶಕ್ಕೆ ಡಾಕ್ಟರ್ಗಳನ್ನು ಕಳಿಸಿದ್ದಾರೆ. ಅಂದ್ರೆ ಅದೇ, ಯಾಕಂದ್ರೆ ಕೇವಲ ಡಾಕ್ಟರ್ ಪ್ರಶ್ನೆ ಮಾತ್ರ, ಅಲ್ಲಿ ಉಚಿತವಾದ ಏನು ಎಜುಕೇಶನ್ ಇದೆ. ಹೌದು, ಅಲ್ಲ ಅದು ಇದೆ. ಮತ್ತೆ ಆ ಒಂದು ಸರ್ವಿಸ್ ಮೌಲ್ಯವನ್ನು ಮೋಟಿವೇಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಮೌಲ್ಯ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನ್ಯಾಯ ಅನ್ಯಾಯದ ಪ್ರಶ್ನೆಯನ್ನು, ಮೇಲು ಕೀಳಿನ ಪ್ರಶ್ನೆಯನ್ನು, ತಪ್ಪು ಸರಿಗಳ ಪ್ರಶ್ನೆಯನ್ನು ತೀರ್ಮಾನ ಮಾಡ್ಲಿಕ್ಕೆ ಇದು ನಮಗೆ ನಮ್ಮನ್ನು ಮಾನಸಿಕವಾಗಿ ಸಿದ್ಧತೆಗೊಳಿಸ್ತಾ ಇದೆ. ಸೊ ಇಂಥ ಒಂದು ಪ್ರಕ್ರಿಯೆ ಕೊರತೆ ಏನಾಗಿದೆ ಅಂತ ಹೇಳಿದ್ರೆ, ಕೇವಲ ಡಾಕ್ಟರ್ಗಳು ಮನುಷ್ಯತ್ವ ರಹಿತವಾಗಿ ಇದ್ದದ್ದು ಮಾತ್ರ ಅಲ್ಲ, ಅದೇ ಸಂದರ್ಭದಲ್ಲಿ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಓದಿದವರಲ್ಲ, ಇವ್ರು ಓದಿದವರು ಇಲ್ಲಿ ಇಷ್ಟು ದೊಡ್ಡ ನೆರೆ ಪ್ರವಾಹ ಬಂದಿದೆ, ಅದರ ಜೊತೆಗೆ ಕೊರೋನಾದಿಂದ ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ, ಅದನ್ನೆಲ್ಲ ಬಿಟ್ಟು ಯಾವುದೋ ಫಿಲ್ಮ್ ಸ್ಟಾರ್ ಸುಸೈಡ್ ಮಾಡಿದಂತ ಗಂಟೆಗಟ್ಟಲೆ ಅದರ ಬಗ್ಗೆ ಮಾತಾಡ್ತಾ ಇರೋದು, TRPಗೋಸ್ಕರ ಬೇರೆ ಬೇರೆ ಸ್ಟ್ರಾಟಜಿ ಇಷ್ಟೆಲ್ಲ ನಡೀತಾ ಇದ್ರು. ನ್ಯಾಯಾಂಗ ಏನ್ ಮಾಡ್ತಾ ಇತ್ತು? ಇವರೆಲ್ಲ ಓದಿದವರಲ್ವಾ, ಇವರೇನು ಇಲಿಟ್ರೇಟ್ಸಾ? ಅಂದ್ರೆ ನನ್ನ ಪ್ರಕಾರ ನಮ್ಮಲ್ಲಿ ಮೌಲ್ಯಕ್ಕೆ ಏನೇನು ಮಹತ್ವ ಕೊಟ್ಟಿಲ್ಲ. ನ್ಯಾಯಾಂಗ, ನಾನು ಹೇಳ್ದಲ್ಲ, ಇಡೀ ವಲಸೆ ಕಾರ್ಮಿಕರಲ್ಲಿ ಪರದಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವೇನು ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ಅದನ್ನು ನಮಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನ್ಯಾಯಾಂಗ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅಂದರೆ ನನಗೆ ಅನಿಸ್ತಾ ಇರೋದು ಮನುಷ್ಯತ್ವನೇ ಇಂಪಾರ್ಟ್ ಮಾಡಿಲ್ಲ ಎಜುಕೇಷನ್. ಸೊ ಈಗ ಪ್ರಶ್ನೆ, ನಾಯಕತ್ವ, ಪೊಲಿಟಿಕಲ್ ಲೀಡರ್ಸ್ ಈ ಜನರಿಗೆ ಒಂದು 4-5 ಗಂಟೆ ಟೈಮ್ ಕೊಡದೆ ಲಾಕ್ಡೌನು ಘೋಷಣೆ ಮಾಡಿದೆ, ಅದನ್ನು ಹಾಡಿ ಹೊಗಳೋ ಮಾಧ್ಯಮ, ಇದು ಯಾವ ಶಿಕ್ಷಣ ಸ್ವಾಮಿ? ಇವರೆಲ್ಲ ಓದಿದವರಲ್ವಾ? ಸೊ ಇಷ್ಟು ಮೌಲ್ಯರಹಿತ ಶಿಕ್ಷಣ ಈಗ ಆಚರಣೆಯಲ್ಲಿದೆ. ಅದಕ್ಕೆ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಒಂದು ದೊಡ್ಡ ಪಟ್ಟಿಯೇ ಇದೆ ಮೌಲ್ಯದ ಬಗ್ಗೆ. ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸಚ್ ಆಸ್ ಎಂಪತಿ, ರೆಸ್ಪೆಕ್ಟ್ ಫಾರ್ ಅದರ್ಸ್, ಕ್ಲೀನ್ಲಿನೆಸ್, ಕರ್ಟಸಿ, ಡೆಮೋಕ್ರೆಟಿಕ್ ಸ್ಪಿರಿಟ್ ಆಫ್ ಸರ್ವಿಸ್, ರೆಸ್ಪೆಕ್ಟ್ ಫಾರ್ ಪಬ್ಲಿಕ್ ಪ್ರಾಪರ್ಟಿ, ಸೈಂಟಿಫಿಕ್ ಟೆಂಪರ್, ಲಿಬರ್ಟಿ, ರೆಸ್ಪಾನ್ಸಿಬಿಲಿಟಿ, ಪ್ಲೂರಲಿಸಮ್, ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಅಂದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಮೌಲ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಮೌಲ್ಯದ ಒಂದು ಪಟ್ಟಿಯೇ ಕೊಟ್ಟಿದ್ದಾರೆ. ಅಂದರೆ ಇದೊಂಥರ ಹಿಂದೆ ಈ ಸಣ್ಣ ಪುಟ್ಟ ಪೇಟೆಯಲ್ಲಿ ಒಂದು ಹಳೆ ಹೋಟ್ಲ್ಗಳಿದ್ದರೆ ಅಲ್ಲೊಂದು ತಿಂಡಿ ಬೋರ್ಡ್ ಇರ್ತದೆ, ಆ ಬೋರ್ಡಲ್ಲಿ ಒಂದು 25 ತಿಂಡಿ ಹೆಸರು ಇರ್ತದೆ, ಬಟ್ ಅವರು ಮಾಡೋದು 3-4 ತಿಂಡಿ ಅವರಿಗೆ ಅನುಕೂಲ ಆದ್ದು. ಅದೇ ರೀತಿದು ಎಲ್ಲಿದೆ, ಎಲ್ಲ ಇದೆಪ್ಪ ತಿಂಡಿ, ಮೌಲ್ಯ ಎಲ್ಲ ಇದೆ ಅಂತೇಳಿ. ಪ್ರಶ್ನೆ ಅದಲ್ಲ ಸ್ವಾಮಿ, ನಮಗೆ ಇವತ್ತು 25 ಮೌಲ್ಯಗಳ ಪ್ರಶ್ನೆ ಅಲ್ಲ, ಸಾಂವಿಧಾನಿಕ ಮೌಲ್ಯವನ್ನು ಶಿಕ್ಷಣ ಕೊಡಬೇಕು. ನಾವು ಶಿಕ್ಷಣ ಯೂನಿವರ್ಸಿಟಿಗಳಲ್ಲಿ, ಕಾಲೇಜಲ್ಲಿ ಕೂತು ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋದಲ್ಲ, ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು, ಈಕ್ವಾಲಿಟಿ ಬಗ್ಗೆ ಮಾತಾಡಬೇಕು, ಲಿಬರ್ಟಿ ಬಗ್ಗೆ ಮಾತಾಡಬೇಕು, ಫ್ರೀಡಮ್ ಬಗ್ಗೆ ಮಾತಾಡಬೇಕು. ಅದು ಇಲ್ಲಿ ಲಾಸ್ಟಿಗೆ ಬಂದಿದೆ. ನಾನು ಹೇಳ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಒಂದು ವ್ಯಾಲ್ಯೂ ಇಂಪಾರ್ಟ್ ಮಾಡಿದರೆ ಸಾಕು ಇವರು, ಈಕ್ವಾಲಿಟಿ ಕಾನ್ಸಿಯಸ್ನೆಸ್, ಅಂದ್ರೆ ಸಮಾನತೆಯ ಪ್ರಜ್ಞೆ. ನಿಮಗೆ ನೋಡಿ, ಭೂಮಿ ಹಂಚಿ ಸಮಾನತೆ ತರೋದು ಕಷ್ಟ, ಬಂಡವಾಳ ಕೊಟ್ಟು ಸಮಾನತೆ ತರೋದು ಕಷ್ಟ, ಆದರೆ ಶಿಕ್ಷಣದಲ್ಲಿ ನಾವೆಲ್ಲರೂ ಸಮಾನತೆ ಪ್ರಜ್ಞೆ ಮೂಡಿಸೋದು ಏನು ಕಷ್ಟ ಅಲ್ಲ ಅದು. ಬಟ್ ಅದಕ್ಕೂ ಎಂಫಸಿಸ್ ಇಲ್ಲ ಇಲ್ಲಿ. ಸೊ ಬಡವರ ಮಕ್ಕಳಿಗೂ ಶ್ರೀಮಂತರ ಮಕ್ಕಳು ಒಂದೇ ಶಾಲೆಯಲ್ಲಿ ಒಂದೇ ಬೆಂಚಲ್ಲಿ ಕೂತ್ಕೊಂಡು ಓದುವಂತಹ ಒಂದು ಪರಿಸ್ಥಿತಿ ಬಂದಿದ್ದರೆ, ನಾವು ಮತ್ತೊಬ್ಬರಲ್ಲಿ ಗೌರವ ಕೊಡ್ಲಿಕ್ಕೆ ಅವನ ಜಾತಿ, ಧರ್ಮ, ದುಡ್ಡು ಯಾವುದೂ ಬರಬಾರ್ದು, ಖಾಲಿ ಮನುಷ್ಯ ಅಂತೇಳಿ ಒಂದು ನೆಲೆ ಇದ್ದರೆ ಸಾಕು ಅಂತೇಳಿ ಹೇಳಿಕೊಡ್ಲಿಕ್ಕೆ ನಮ್ಮ ಶಿಕ್ಷಣ ಫೇಲ್ ಆಗಿದೆ. ಎಸ್ ಸರ್, ನಾವೀಗ ಒಂದು ಆ ಸಂವಾದವನ್ನು ಮುಗಿಸುವಂತ ಹಂತದಲ್ಲಿದ್ದೇವೆ. ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಈ ಒಂದು ಸರಣಿಯ ಮೊದಲ ಭಾಗದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ, ಅಥವಾ ಅದರ ಬಗ್ಗೆ ಅನಾಲಿಸ್ ಮಾಡಿದ್ದೇವೆ. ವೀಕ್ಷಕರೇ, ಈ ಸರಣಿ ಪ್ರತಿ ವಾರ ಮುಂದುವರಿಯುತ್ತದೆ. ಒಬ್ಬಲ್ಲೊಬ್ಬರು ತಜ್ಞರುಗಳು, ಅದು ಪ್ರಾಥಮಿಕ ಶಿಕ್ಷಣ, ಹೈಯರ್ ಎಜುಕೇಷನ್ ಅಥವಾ ಬೇರೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು, ಸಂಶೋಧನೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ಬಂದು ಮಾತನಾಡಲಿಕ್ಕಿದ್ದಾರೆ. ಸೊ ಇವತ್ತಿನ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.